ಮಘವನ ಮಗನೇ ಪೀಠದಲ್ಲಿ ಕುಳಿತು ಅಣ್ಣ ಒಂದು ಮಾತನಾಡಿದ. ಅದಕ್ಕಾಗಿ ನೀನೇ ನಿನ್ನ ಬೆನ್ನನ್ನು ತಟ್ಟಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದೆ. ಕಲಹದೊಳಸಿ ಸಾಹಸಿಗರ ನೀನು ಯುದ್ಧದಲ್ಲಿ ಎಲ್ಲ ಕೌರವಾದಿಗಳನ್ನು ಕೊಂದವ ನೀನೇ ಏನೋ. ಭಾರತ ಹವದಲ್ಲಿ ವಿಜಯಿ ಎಂಬುದನ್ನು ನೀನೇ ಹೇಳಿಕೊಳ್ತಾ ಇದೀಯಾ? ಸಾಧ್ಯವೇ ಇಲ್ಲ. 100 ಮಂದಿ ಕೌರವರನ್ನು ಕೊಂದವ ನಾನು. ಈ ಪರಾಕ್ರಮವನ್ನು ನಮ್ಮ ಮುಂದೆ ತೋರಿಸುವುದಕ್ಕೆ ಬಂದ್ರೆ ಏನಾದೀತು ಗೊತ್ತಾ? ವ್ಯರ್ಥವಾದೀತು. ಇಲ್ಲಿಯವರೆಗೆ ನಾನು ಸುಮ್ಮನೆ ತತ್ಯಾಕೆ ಗೊತ್ತಾ? ಪ್ರಾರಂಭವಾದದ್ದೇಗಲ್ಲ, ಮೊದಲ ಸಮಸ್ಯೆಯಾದ ಪ್ರಾರಂಭವನ್ನ ಮಂಗಳವನ್ನ ಹಾಡಿದವ ಕೃಷ್ಣ. ಮತ್ತೆ ಈ ಸಮಸ್ಯೆನ ಪ್ರಾರಂಭವಾಗುವುದಕ್ಕೆ ಕಾರಣ ನೀನೇ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಣ್ಣ ಕೇಳಿದ ಪ್ರಶ್ನೆಗೆ ನಾನೇ ಗೆದ್ದದ್ದು ಅಂತ ಉತ್ತರ ಕೊಟ್ಟಾಗ ನೀನು ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಬಹುದಿತ್ತು. ಎದ್ದ ಬಾಯಿ ಮುಚ್ಚಿ ಕೂತ್ಕೊಳ್ಳುವುದು ಹೇಗದು? ಮಾಡಿದ್ದು ಸಾಹಸ ನಾನು. 3 ಮಂದಿ ಕೌರವರನ್ನು ಕೊಂದವ ನಾನು. ಕೌರವರನ್ನ ಕೊಂದಲ್ಲಿಗೆ ಮಹಾಭಾರತ ಯುದ್ಧ ಮುಗಿಯುವುದಕ್ಕೆ ಸಾಧ್ಯ ಇಲ್ಲ. ಉಳಿದ ಪಟುಭಟರನ್ನು ಭೀಷ್ಮಾಚಾರ್ಯರು ಮತ್ತೊಬ್ಬರು ರಣಕ್ಷೇತ್ರದಲ್ಲಿ ಏನೇನು ಆಗಬೇಕು ಅಂತಾದ್ರೆ ಅದಕ್ಕೆ ಕಾರಣೀಕರ್ತ ಈ ಅರ್ಜುನ. ಇಷ್ಟು ಹೊತ್ತಿಗೆ ನೀನು ಹೊಟ್ಟೆ ಒಡೆತತ್ತೆ ಸುಮ್ಮನಿದ್ದದ್ದು ಯಾಕೆ ಗೊತ್ತಾ? ನಾನು ಹುಟ್ಟಿದ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದೇನುವಂತ ಅಗ್ರಜನೆನ್ನುವ ಒಂದೇ ಕಾರಣಕ್ಕೆ ಉಳಿದ ಪಟುಪಟರನ್ನು ನೀನು ಗೆದ್ದವ. ಹೇಗೆ ಗೆದ್ದೆ ಎಂಬುದು ನನಗೂ ಚೆನ್ನಾಗಿ ಗೊತ್ತು. ಹೇಗೆ? ಆ ಕೃಷ್ಣ ಪರಮಾತ್ಮ ನಿನ್ನ ಆ ರಥದ ಸಾರಥಿಯಾಗಿದ್ದ. ಮೇಲೊಬ್ಬ ಪತಾಕೆಯಲ್ಲಿ ಮಂಗ. ಅವರುಗಳ ಸಹಾಯದಿಂದಾಗಿ ಪಟುಭಟರನ್ನು ಕೊಂದವ ನೀನು. ಈ ಹೊತ್ತಿನಲ್ಲಿ ನನ್ನಲ್ಲಿ ಯುದ್ಧಕ್ಕಾಗಿ ಬಂದಿದ್ದೀಯಲ್ಲ, ಕರೆಯ ಮೃಗದೊಡೆಯನ್ನು ತೆರಳಲು ಬೇಗ ಗೆಲ್ಲುವ ಕಾಲಕ್ಕೆ ಹರಿಯಿರಲಿಲ್ಲ. ಪರಶುರನೊಡನೆ ಕಾದಾಟವನ್ನು ಮಾಡಿ ಪಾಶುಪತವನ್ನು ಪಡೆಯುವ ಕಾಲಕ್ಕೆ ಹರಿಯಿರಲಿಲ್ಲ. ಅರ್ಜುನನ ಯೋಗ್ಯತೆ ಏನು, ಸಾಮರ್ಥ್ಯ ಏನು ಎನ್ನುವುದನ್ನು ಲೋಕಮುಖಕ್ಕೆ ಕಾಣಿಸಿಕೊಟ್ಟಿದ್ದೇನೆ. ನಿನಗ ನನ್ನ ಪೆಟ್ಟಿನ ರುಚಿ ಗೊತ್ತಾ?
ಅರರೆ ಪ್ರಕೋದರ ಗಿಂತ ಸಕಲರಿ ಪರಾಗಮಿ ಪಪ್ಪೋ ಅರರೆ 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 ನಿಜವಾಗಿ ಯಾರು ಆಶ್ಚರ್ಯ ಪಡಲೇಬೇಕು. ಯಾಕೆ ಭೀಮ ಏನು ಚಂದ, ಏನು ಹೋರಾಟ, ಏನು ಇವನ ವೈಖರಿ. ಪ್ರಕೋದರ ಪಿತ್ತ ಸಂಗರದಿ ಪರಾಕ್ರಮಿ ಬದ್ಧ ದುರುಳ ಕೌರವನನ್ನ ಯವನಾಲಯಕ್ಕೆ ಕೆಟ್ಟಿದಂತಹ ಮಹಾಧೀರ ಇವನು ಮಾಡಿದ ಸಾಧನೆ ಎನ್ನುವುದಕ್ಕಿಂತ ಒಂದು ಗದಾದಂಡವನ್ನು ಪಡೆದಿದ್ದಾನೆ. ಎಲ್ಲಿ ಹೋಯ್ತು ನಿನ್ನ ಗದಾದಂಡ, ಎಲ್ಲಿ ಹೋಯ್ತು ನಿನ್ನ ವಿಕ್ರಮ? ಮಾನವ ಹೋರಾಟವನ್ನ ತನ್ನ ಮೇಳದೊಳಗಿದ್ದ ಬಾಗಾಲಯ ಕರೆದವಳಂತೆ ಗರ್ಜಿಸಿ ನಾನು ಬಿದ್ದಾಕ್ಷಣವೇ ನಾ ಎದ್ದಿದ್ದೇನೆ. ಹೀಯಾಳಿಸುವುದಕ್ಕೆ ಪ್ರಾರಂಭ ಮಾಡಿದೆಯೇನೋ? ಇದ್ದಾಗ ಹಾಗೆ ಹೀಯಾಳಿಸುವುದೇ. ಹೌದಾ? ಮೊದಲು ಬಹಳ ಮಾತಾಡ್ದವ. ಏನು ಕೌರವರನ್ನು ಕೊಂದದ್ದ, ಕಟ್ಟಾಳು ಅಂತ ಹೇಳುವುದು ಯಾರಿಗೆ? ಎಲ್ಲರನ್ನು ಗೆದ್ದಾತನಿಗೆ. ಈಗ 100 ಜನ ಕೌರವರನ್ನು ಗೆದ್ದಿದ್ದೇನೆ ಅನ್ನುವಂತ ಅಹಂಕಾರ ನಿನಗಿದ್ರೆ, ಈಗ ನಿನ್ನನ್ನು ನಾನು ಸೋಲಿಸಿದ್ದೇನೆ. ಹೌದು. ಅದು ಯಾರಿಗೆ ಹೋಗ್ತದೆ ಕೀರ್ತಿ? ಕೀರ್ತಿ ನಿನಗೆ ಬರುವುದೇ ಇಲ್ಲ, ಯಾಕೋ? ಬರುವುದಕ್ಕೆ ನಾನು ಬಿಡುವುದೇ ಇಲ್ಲ. ಏನೋ ಒಂದು ಕ್ಷಣ ನಾನಿಲ್ಲಿ ಬಿದ್ದ ಮಾತ್ರಕ್ಕೆ ನೀನೊಬ್ಬ ವೀರನೆನಿಸಿಕೊಳ್ತೀಯ? ಸಾಧ್ಯವೇ ಇಲ್ಲ. ನಿನಗೆ ತಕ್ಕುದಾದಂತ ಶಾಸ್ತಿಯನ್ನು ನಾನು ಮಾಡದಿದ್ರೆ ನಿನ್ನ ಅಣ್ಣ, ನಾನು ಭೀಮಸೇನ ಅಣ್ಣ ಹೇಳ್ಬೇಕು. ಅಣ್ಣ ಅಂತ ಹೇಳುವುದೇನ ಮಾತ್ರ ಹೇಳು. ನೀನು ನನ್ನ ತಮ್ಮನೇ ಅಲ್ಲ. ನೀನ್ ನೋಡು, ಏನು ಮಾಡ್ಲಿಕ್ಕೂ ತೊಂದ್ರೆ ಇಲ್ಲ, ಆದಷ್ಟು ಬೇಗ ಮಾಡ್ಬೇಕು. ಖಂಡಿತ ಹೋರಾಡುವುದಕ್ಕೆ ಮನಸ್ಸಿದೆ, ಆದ್ರೆ ಬೇಡ ಅಂತ ಆಗ್ತದೆ. ಹೊಡಿಬಹುದು ತಮ್ಮನಿಗೆ, ಆದ್ರೆ ನಾನು ಹೊಡೆಯುವುದಲ್ಲ, ಹೊಡೆಯುವವರೇ ಹೊಡೆಯಬೇಕು. ನಡೆದರುದಲಾಗ ರಮಣ ನಡೆದವರೆಗೆ ಪಾಂಚಾಲೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಕೀರವಾಣಿ ಕೀರವಾಣಿ ಬಿಸದ ಮುಖಿ ನಾರಿ ಮಣಿ ಭುಜಗಲೇಣಿ ನೀರ ಪ್ರಾರ್ಥನ ಸಮರದಿ ಸೋತೆ ನೀ ತೋರಿಸಲ ಸಗ ಸಮರದಿ ನೀನು ನನ್ನ ಅರ್ಥಾಂಗಿ ದ್ರೌಪದಿ. ನಿನ್ನನ್ನು ಕರೆಸುವುದಕ್ಕೆ ಬಹಳ ಕಾರಣವಿದೆ. ನಾನೀಗ ಇಲ್ಲಿ ಬಿದ್ದಿದ್ದೇನೆ, ಕಾರಣ ಭಾರತನಿಂದಾಗಿ. ಕೆಲವೊಮ್ಮೆ ಹಾಗೆ ಬೀಳುವುದು ಉಂಟು. ನೀವು ನಾನು ನೋಡಿದ್ದೇನೆ. ಹೌದಾ? ಅದು ವಿಶ್ರಾಂತಿಗೆ ಅಂತ. ಯಾವಾಗಲೂ ನಿಮ್ಮನ್ನು ಎಬ್ಬಿಸೋದು ಬಹಳ ಕಷ್ಟ ಆಗ್ತಿತ್ತು. ಯಾಕೆ? ಇವತ್ತು ಹಾಗಲ್ಲ, ಪ್ರಯಾಸ ಪಟ್ಟು ನೀವೇ ಎದ್ದು ಕುಳಿತು ನನ್ನ ಕರೆದದ್ದು. ಹೌದು. ಯಾವಾಗ ನಾನು ಕೂತಲ್ಲಿಯೇ ತೂಕಡಿಸ್ತೇನೆ, ಅಲ್ಲಿಯೇ ನಿದ್ದೆ ಮಾಡ್ತೇನೆ. ಹೌದು, ಆಯಾಸ ಪರಿಹಾರಕ್ಕಾಗಿ. ಇವತ್ತು ನಾನು ಕೂತಲ್ಲಿ ನಿದ್ದೆ ಮಾಡಿದ್ದಲ್ಲ, ಮತ್ತೆ ಅಲ್ಲಿಯೇ ಬಿದ್ದದ್ದು ನಾನು. ಈಗ ಎದ್ದಿದ್ದೇನೆ. ನಿನ್ನನ್ನು ಭರಿಸುವುದಕ್ಕೂ ಕಾರಣವಿದೆ. ಏನು? ಪಾರ್ಥನಲ್ಲಿ ಸೆಣಸಾಡ್ತಾ ಇದ್ದಾಗ ನಾನು ಬಿದ್ದೆ. ನೀನು ಹೋಗಿ ಈಗ ಆತನಲ್ಲಿ ಯುದ್ಧವನ್ನು ಮಾಡಬೇಕು. ಎಂತ ಮಾತಾಡುದು? ಏನಿದೇನೆ ನೀರೋ ಏನಿದೇನೆ ನೀರೋ ಭಕ್ತನಳು ನಾನಿತ್ತು ಕೈವೇ ಸಮರೋ. ಏನಿದೇನೆಂಬೆ ನೀರು ಭಕ್ತನಳು ನಾನಿತ್ತು ಕೈವೇ ಸಮರ. ಮಾನಹಾನಿಗೆ ಮಾರ್ಗವು ಮಾನಹಾನಿಗೆ ಮಾರ್ಗವು ನಿಮಗೆ ಬಂದೆ ನವನೊಳತಿ ವೈರವು. ಇದು ವಿನೋದ ಕಾಡುವ ಮಾತು, ನಿಜವಾಗಿ ಹೇಳುವ ಮಾತು ಅಲ್ಲ. ನಿಜವಾಗಿ ಅದಲ್ಲದೆ ಹೋದ್ರೆ ಪಾರ್ಥನಲ್ಲಿ ಹೋರಾಡಬೇಕು ಅಂತ ಹೇಳ್ತಿರಲ್ಲ. ಹೌದು. ನೀವು ಅವನಿಂದ ಪೆಟ್ಟು ತಿಂದು ಬಿದ್ದದ್ದು ಈಗ. ಹೌದು.
ಪಾಂಡವರು ಅಂತ ಹೇಳಿದ್ರೆ ಹೇಗೆ? ಅಣ್ಣ ತಮ್ಮಂದಿರು ಅಂತ ಹೇಳಿದ್ರೆ ಒಂದು ಹಸ್ತಕ್ಕೆ ಅಂಟಿರುವಂತಹ 5 ಬೆರಳುಗಳಿದ್ದ ಹಾಗೆ. ಒಬ್ಬರನ್ನ ಬಿಟ್ಟು ಒಬ್ಬರು ಇರುವುದೇ ಇಲ್ಲ ನೀವು. ಅಂತಹ ಅನ್ಯೋನ್ಯತೆ ಹೊಂದಿರುವಂತಹ ನಿಮ್ಮಲ್ಲಿ ಈ ರೀತಿಯಾದಂತಹ ವೈರತ್ವ ಬರುವುದಕ್ಕೆ ಕಾರಣ ಏನು? ಅದು ಏನೇ ಇರಲಿ, ನಾನು ಹೋಗಿ ಅವನೆಲ್ಲ ಯುದ್ಧ ಮಾಡುವುದು ಸರಿ ಅಂತ ಹೇಳಿ. ಒಂದು ಬೆರಳಿನಿಂದ ಮತ್ತೊಂದು ಬೆರಳಿಗೆ ಗಾಯ ಆಗಿದೆ ಕಣೆ. ವ್ಯಾಜದಲ್ಲಿ ಹೋರಾಡಿದನು ದುರ್ಮದ ಕಾರದಾರಿ ದಿವಾಕರ ಮರ್ಮರನು ಗಾರು ಬಿಡಿಸಿಟ್ಟನರ ಬಾರಿಲೆ ಕೀರವಾಣಿ. ಹೀಗಾಗುವುದಕ್ಕೆ ಕಾರಣವಿದೆ. ಎಂತಾಯ್ತು? ಭಾರತ ಹವ ಗೆದ್ದವರು ಯಾರು ಅಂತ ಕೇಳಿದಾಗ ಪಕ್ಕನೆ ಉತ್ತರ ಅವರಿಂದ ಹೊರಟಿತ್ತು. ಯಾರು ಕೇಳಿದ್ದು? ಅಣ್ಣ ಹೇಳಿದ, ಧರ್ಮರಾಯರು. ಹೌದು, ಭಾರತನಿಂದಾಗಿಯೇ ಭಾರತ ಹವವನ್ನು ಗೆದ್ದುವುದಕ್ಕೆ ಸಾಧ್ಯವಾಯಿತು. ಹಾಗಾಗಿ ನನಗೆ ಕೋಪ ಬಂತು. ಅಲ್ಲಿ ಹೇಳಿದೆ ನಾನು ಗೆದ್ದವ, ಕೌರವರನ್ನು ಕೊಂದವ ನಾನು ಅಂತ. ಇವನು ಬಾಯಿಗೆ ಬಾಯಿ ಹಾಕಿದ. ನಮ್ಮಲ್ಲಿ ಸಮರ ನಡೆಯಿತು, ಯುದ್ಧವಾಯಿತು, ಬಿದ್ದೆ. ಹಾಗಾಗಿ ನಿನ್ನನ್ನು ಕರೆದದ್ದು. ನೀವೀಗ ಹೋಗಿ ಅವನಲ್ಲಿ ಯುದ್ಧ ಮಾಡಿ ಅವನನ್ನು ಸೋಲಿಸಬೇಕು. ನಲ್ಲ ನಾನರಿದೆನಿದನು ನಲ್ಲ ನಾನರಿದೆನಿದನು ಗಾಂಡೇವಿ ಬಿಲ್ಲೆತ್ತಿ ತಂದಾತನು ಗಾಂಡೇವಿ ಬಿಲ್ಲೆತ್ತಿ ತಂದಾತನು ವಲ್ಲವನುಳೆಂತುಬವರು ಮಾಡ್ಬಿನದ ಸೊಲ್ಲಿಸನಗೀಗ ವಿವರ ಈ ವಿಷಯದಲ್ಲಿ ನಿಮ್ಮಲ್ಲಿ ವೈರತ್ವ ಉಂಟಾದದ್ದು. ಹೌದು, ಒಂದ್ ಅರ್ಥದಲ್ಲಿ ನೀವು ಜೋರಾದದ್ದು ಸರಿಯೇ. ಸರಿಯೇನಾ? ಹೌದು, ಗೊತ್ತಿಲ್ಲ. ಒಂದು ರೀತಿಯಲ್ಲಿ ಸರಿ ಅಲ್ಲದೆ ಹೋದ್ರು ಅವಷ್ಟು ಮಾತಾಡುವಾಗ ನೀವು ಮಾತಾಡಿದ್ದು ಸರಿ. ಹೌದು, ಹಾಗಂತ ನಿಮ್ಮ ವಶದಲ್ಲಿರುವಂತಹ ನಾನೀಗ ಅವನಲ್ಲಿ ಯುದ್ಧಕ್ಕೆ ಹೋಗ್ಲೇ ಹೋಗ್ಬಾರ್ದೆ. ಯೋಚನೆ ಮಾಡ್ಬೇಕಾ ಬೇಡವಾ? ನಾನು ಪಾಂಡವರನ್ನ ಸೇರುವಲ್ಲಿ ಕಾರಣವೇ ಪಾರ್ಥ. ಹೌದಾ? ನಮ್ಮ ಅಪ್ಪ ಇಟ್ಟಿರುವಂತಹ ಪಂಥ ಅಲ್ಲ, ಅದನ್ನು ಗೆದ್ದು ಹೌದು ನಾನು ನಿಮ್ಮನ್ನು ಮದುವೆ ಆಗುವುದಕ್ಕೆ ಕಾರಣನಾದ ಮತ್ಸ್ಯಂತ್ರವನ್ನು ಭೇದಿಸಿ ನಿಮ್ಮನ್ನು ಸೇರುವುದಕ್ಕೆ ಕಾರಣನಾದಂತಹ ಆ ಭರತನಲ್ಲಿ ನಾನು ಹೋಗಿ ಯುದ್ಧ ಮಾಡಿದ್ರೆ ಸರಿ ಆಗ್ತದ? ಅದು ವಾಚಾಳಿ ಎಂತಕ್ಕೆ ಏನ್ ಮಾತಾಡ್ತೀರಿ? ಹೆಣ್ಣು ಮೂಡಿ ದುರುಳ ಕೀಟಗಳಿಲ್ಲದು ಭಂಗಪಡಿಸಿದರೆ ವಿಜಯ ನಿಲ್ಲಿದ್ದನು. ಬಿಲ್ಲೆತ್ತಿ ತಂದವ ಅವನೇ. ಹೌದು, ಒಪ್ಪಿಕೊಳ್ತೇನೆ ನಾನು. ಅಮ್ಮ ಹೇಳಿದ್ರು ನಾವು 5 ಮದುವೆ ಆದು. ಹೌದು ಅಲ್ವಾ? ನಮ್ಮ 5 ನೀವು ಹೆಂಡತಿ ಆಗಿದ್ದು. ಹೌದು, ಆದ್ರೆ ನೀವೇ ಯೋಚನೆ ಮಾಡು. ನಿನಗೆ ಬೇಕಾದಂತ ವಸ್ತುಗಳು ಬೇಕಾದಾಗ ಕರೆ ತಂದದ್ದು ಯಾರು? ನೀನು ಸೌಗಂಧಿಕ ಪುಷ್ಪವನ್ನು ಆಶಿಸಿದೆ. ಯಾರು ತರುವುದು ವಿಶೇಷ ಅಲ್ಲ, ತಂದದ್ದನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ವಿಶೇಷ. ಇಟ್ಟುಕೊಂಡಿದ್ಯಲ್ಲ, ಹಾಳು ಮಾಡಿ ಬಿಡ್ತಿದ್ವು ಅಲ್ಲಿದ್ರೆ ಅಲ್ವಾ? ಆಮೇಲೆ ಆ ಕೀಚಕ ಏನು ಮಾಡಿದ? ನಿನ್ನ ಮಾನಭಂಗ ಮಾಡುವುದಕ್ಕೆ ಪ್ರಯತ್ನ ಪಟ್ಟ. ಹೌದು, ಆವಾಗ ನಾನು ಹೆಣ್ಣು ವೇಷ ಮಾಡಿ ಬಂದು ಅವರನ್ನು ಬುದ್ಧಿಕೊಲ್ಲಿಲ್ವಾ? ಹೌದು, ನಿನ್ನ ಮಾನವನ್ನು ರಕ್ಷಣೆ ಮಾಡಿದವ ಈ ಗಂಡನಿರುವಾಗ ಬಿಲ್ಲೆತ್ತಿ ತಂದ ಗಂಡನನ್ನು ಹೊಗಳ್ತಾ ಇದ್ದೇನೆ. ಈಗ ಜಡಿದು ಬಲಗುಡನ ಕಡುವ ನಿಲ್ಲಿಸುವಿನ ಕಡೆಗೆ ನೋಡಿ ಅಂತ ಬಂದು ಯಾಕೆ ಬೆಲ್ಲೆತ್ತು ತಂದಿರಬಹುದು, ಭರಿಸಿದವ ವರ್ತ. ಇಲ್ಲಿಯವರೆಗೆ ನನ್ನ ಸರಿಯಾಗಿ ಕಾದುಕೊಂಡವ ನೀನೇನು ಇಲ್ಲ. ಹೋಗ್ತೇನೆ ಯುದ್ಧ. ಹೋಗುದ ಹೇಗೆ? ಹೋಗುದು ಹೇಗೆ? ಆದ್ರೆ ಅವ ಸಾಮಾನ್ಯದವನ, 3 ಲೋಕವನ್ನು ಗೆದ್ದಾತ. ಅದು ಹೇಳುವವರು ಹೇಳ್ತಾರೆ, ಅದನ್ನೆಲ್ಲ ನಾವು ಒಪ್ಪಿಕೊಳ್ಳುವುದು. 3 ಲೋಕದ ಗಂಡ. 3 ಲೋಕದ ಎಲ್ಲಿಗೆ ಗಂಡ? ಅವನಲ್ಲಿ ಹೆಣ್ಣು ನಾನು ಹೋದ್ರೆ ಸಾಮರ್ಥ್ಯ ಸಾಕಾದೀತ ಅಂತ ಯೋಚನೆ. ನಿನ್ನ ಸಂಗತಿ ನನಗೆ ಗೊತ್ತಿಲ್ವಾ? ಎಂತದ್ದು? ನೀನು ಎಂತೆಂತಹ ವೇಷ ಮಾಡಿದ್ದೀನಿ? ನಿನ್ನ ವೇಷ ನೋಡಿದ್ರೆ ಆ ಪಾರ್ಥ ಹೆದರಿ ಓಡಿ ಹೋದಾನು. ನಿನ್ನ ಸಾಮರ್ಥ್ಯ ಎಷ್ಟು ಅಂತ ನನಗೆ ಗೊತ್ತಿಲ್ವಾ? ಯಾವುದು? ದೃಪದಜೆ ಏನು ಯಾವುದು ಯಾವುದು ಅಂತ ಕೇಳ್ತಾ ಇದ್ದಿ, ನೆನಪು ಮಾಡಿಕೊ ನೀನು. ಹೌದೌದು, ಪ್ರತಿಕಲ್ಯಾಣದ ಪ್ರಸಂಗ. ಮತ್ತೆ ಕೌಂಡ್ಲಿಕನನ್ನು ಕೊಲ್ಲುವುದಕ್ಕೆ ಚಂಡಿಕೆ ಆಗಿ ಹೋದೆ. ಹೌದು, ಈಗಲೂ ಚಂಡಿಕೆ ಆದ್ರೆ ಒಳ್ಳೆಯದೇ. ಹೌದಾ? ಹಾಗಿದ್ರೆ ತಡ ಮಾಡುವುದಿಲ್ಲ. ಈ ಸೀರೆ ಉಟ್ಟುಕೊಂಡು ಎಲ್ಲಿ ಬಿದ್ದು ನೀನು ಯುದ್ಧ ಮಾಡುವುದು ಬೇಡ, ಮತ್ತೆ ಎದ್ದೇ ಯುದ್ಧ ಮಾಡಬೇಕು. ಹೌದಾ? ಮತ್ತೆ ಈ ಕ್ಷಣಕ್ಕೆ ದಕ್ಷಿ ಚಲನ ಬಿಗಿದುಟ್ಟು ನೋಡೋಣ. ನನ್ನ ಹೆಂಡತಿ ಬರ್ತಾಳೆ, ಬಿಡುವುದು ಹೇಗಾದ್ರೂ ಮಾಡಿ ಅಂತೂ ಒಳ್ಳೆ ಮದ್ದು ತಯಾರು ಮಾಡಿದ್ರು. ಹೌದು, ಅವಳು ವೇಷ ಮಾಡುದಂದ್ರೆ ಅದು ಹೇಳುವುದಕ್ಕಾಗುವುದಿಲ್ಲ, ಅಷ್ಟು ಚಂದ. ನೋಡ್ತೀರಾ ವೇಷ? ಈಗ ಬರ್ತಾಳೆ ನೋಡಿ. ಹೆಂಡತಿ ಅಮ್ಮ, ಹೆಂಡತಿ ಅಮ್ಮ ಅಲ್ಲ, ಹೆಂಡತಿ ಬರ್ತಾಳೆ.
ಮುಗಿಯುವ ಸಮಯ ಇದು. ಅದೇ ಈಗ ಪ್ರಾರಂಭ ಆಯ್ತು ನಮ್ದು ಪ್ರಾರಂಭ ಆದ ಭಾರತ ಯುದ್ಧವೆಲ್ಲ ಮುಗಿದು ಈಗ ನಿನ್ನ ಕೈಯಲ್ಲಿ ಕೊಟ್ಟದ್ದು ಯಾಕೆ ಗೊತ್ತಾ? ಇನ್ನೇನು ಶಾಂತಿ ನೆಲೆಸಬೇಕಾದ ನಿನ್ನ ಕೈಯಲ್ಲಿ ಯಾಕೆ ಕೊಟ್ಟದ್ದು ಗೊತ್ತಾ? ನೀನೀಗ ಆದಷ್ಟು ಬೇಗ ಮುಗಿಸ್ತಿದ್ಲೇ ನಿನ್ನ ಕರೆದದ್ದು ನಾನು. ಈಗ ಮುಗಿಸ್ಲಿಕ್ಕೆ ಜನ ನಾನು ಜನ ನೀನಲ್ಲ ಮತ್ತೆಂತದ್ದು. ಆದ್ರೂ ಈ ಪ್ರಕರಣ ಇಲ್ಲಿಗೆ ಮುಗಿಯಬೇಕು. ನಮೋ ನಮಃ. ಮಾರುತ ಜಾತನ ಗಾರು ಗೆಡಿಸಿದಂತ ಮಾರುತ ಜಾತನ ಗಾರು ಗೆಡಿಸಿದಂತ ಪೌರುಷ ನೋಡುವೆನು ಪೌರುಷ ನೋಡುವೆನು ಮಾರುತ ಜಾತನ ಗಾರು ಗೆಡಿಸಿದಂತ ಪೌರುಷ ನೋಡುವೆನು ಮಾರುತ ಜಾತನ ಗಾರು ಗೆಡಿಸಿದಂತ ಪೌರುಷ ನೋಡುವೆನೋ ಪೌರುಷ 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 ನೋಡುವೆನು ನೀರ ನಿನಗೆ ನಮಸ್ಕಾರ ನನಗೆ ಬಂದೆ ತೋರು ಕೈ ಕಳಗವನು
ಅಲ್ಲ, ಇದು ನಮಸ್ಕಾರವೇ ಸ್ವಲ್ಪ ಕಾರ ಆದಾಗುಂಟು. ಯಾಕೋ ಏನು? ರಣಕ್ಷೇತ್ರದಲ್ಲಿ ಯಾರೋ ಭೀಮನ ಪಕ್ಷದಿಂದ ಬಂದವರು ಅಂತ ತಿರುಗಿ ನೋಡಿದ್ರೆ ಬಂದದ್ದು ಗಂಡಲ್ಲ, ಗಂಡುಡುಗೆಯನ್ನು ತೊಟ್ಟು ದ್ರೌಪದಿ. ಹೌದು. ಹೌದಾ? ಅಷ್ಟೇ ನಮಸ್ಕಾರವನ್ನು ಹೇಗೆ ಕೊಟ್ಟಿದ್ದೇನೆ? ಹೇಗೆ? ಕಾಲು ಬಿಡದಲ್ಲಿ ನೋಡು, ಬಾಣದ ಮುಖೇನವಾಗಿ, ಬಾಣ ಮೂಲಕವಾಗಿ ಕೊಟ್ಟದ್ದು. ಯಾಕೆ? ಯಾಕೆ? ನೀನು ಗಂಡನಿರುವಂತಹ ಗೌರವ. ಆದ್ರೆ ಬಂದದ್ದು ಯಾಕೆ? ಯಾಕೆ? ನೀನು ಮಂಡೆಯನ್ನು ಹೊಡಿಬೇಕು ಅನ್ನುವ ಕಾರಣಕ್ಕೆ. ಅಂದ್ರೆ ಕಾರಣ ಮಾರುತ ಜಾತನ ಗಾರು ಗಡಿಸಿದಂತ. ಹೌದಾ? ನಿಮ್ಮಿಬ್ಬರಲ್ಲಿ ಜಗಳವಾಗಿ ಅವನಿಂದ ಕೈ ಸೋತನಂತೆ. ಅದನ್ನ ನಾನು ಗೆದ್ದಿದ್ದೇನೆ ಅಂತ ಸಂತೋಷ ವ್ಯಕ್ತಪಡಿಸ್ಲಿಕ್ಕೆ ಬಂದ್ಯಾ? ಸಂತೋಷ ಹೀಗುವ ಮಂಡೆ ಮೇಲೆ ಗುದ್ದುದ? ಅಣ್ಣನಿಗೆ ಹೊಡೆದದ್ದು ತಪ್ಪಾಯ್ತು ಅಂತ ಹೇಳಿದಾಯ್ತು. ಅದಲ್ಲ ಅಂತ ಆದ್ರೆ ಅವನಿಗೆ ಹೊಡೆದೇ ಇಲ್ಲ. ಅದೇ ಅಧಟ್ಟು ನನ್ನಲ್ಲಿ ತೋರಿಸಿ ನೋಡೋಣ ಬಂತೆ. ರಮಣಿಯೇ ನೀನು ನಿನ್ನ ಗಮನೋ ರಮಣಿಯೇ ನೀನು ನಿನ್ನ ಗಮನೋ ವಿಚಿತ್ರ ಅಮಮ ಬಿಲ್ದರಿಸಿ ನಿಂದೆ ಅಮಮ ಧರಿಸಿ ನಿಂದೆ ರಮಣನಿಗಿದಿರೋಗಿ ಸಮರೋಗೈವೆಯೋ ರಮಣನಿಗಿದಿರೋಗಿ ಸಮರೋಗೈವೆಯೋ ಪರಾಕ್ರಮದಿ ನೀ ತೆರಳು ಹಿಂದೆ ವಿಕ್ರಮದಿ ನೀ ತೆರಳು ಹಿಂದೆ ರಮಣನಿಗಿದಿರೋಗಿ ನೀನು ಎಷ್ಟೇ ಮಾತುಗಳನ್ನಾಡಿದ್ರು ಕೂಡ ನೀನು ನನ್ನ ರಮಣಿ. ನಿನ್ನ ಆಗಮನವೇ ನನಗೆ ಬಹಳ ಆಶ್ಚರ್ಯವಾಯಿತು. ಅಲ್ಲದೆ ಇದ್ರೆ ಈ ರಣಕ್ಷೇತ್ರದಲ್ಲಿ ಗಂಡುಡುಗೆಯನ್ನು ತೊಟ್ಟು ಕೈಯಲ್ಲಿ ಬಿಲ್ಬಾಣಗಳನ್ನು ಧರಿಸಿ ಬಂದಿಯಲ್ಲ, ಯಾವ ಉದ್ದೇಶಕ್ಕಾಗಿ? ವಾದಿಸುತ್ತಿರುವಗೋದರನೊಡನೆಗೆ ಕಾದಿದೆ ನೀ ನಿರರ್ಥ, ಕಾದಿದೆ ನೀ ನಿರರ್ಥ. ಸೋದರರಾಗಿ ವಿನೋದದೊಳಿರದೆ, ಸೋದರರಾಗಿ ವಿನೋದದೊಳಿರದೆ ಮತ್ತೀ ದುರಾಗ್ರಹವೇ ಪಾತ. ಸೋದರರಾಗಿ ವಿನೋದದೊಳಿರದೆ ಮತ್ತೀ ದುರಾಗ್ರಹವೇ ಪಾತ. ಹಾಗಾಗಿ ಇದನ್ನ ಸಮತೋಲಿಸಿಕೊಂಡು ಹೋಗಬೇಕಂತಹ ಹೊಣೆಯು ನನಗಿದೆ. ಆ ಕುರಿತು ಯೋಚಿಸಿದವಾಗ ಹಿರಿಯನಾದಂತಹ ಭೀಮವನ್ನು ಮಾತಾಡಿಬಹುದು, ಅಥವಾ ಒಂದು ಪೆಟ್ಟು ಕೊಟ್ಟಿರಬಹುದು. ಸುಧಾರಿಸಿಕೊಂಡು ಹೋಗ್ಬೇಕಾದವನು ನೀನು. ಹೌದಾ? ಅದನ್ನು ಬಿಟ್ಟು ಸುಧಾರಿಸುವುದು ದೊಡ್ಡವರ ಸಣ್ಣವರ? ದೊಡ್ಡವರೇ. ಆದ್ರೆ ಭೀಮನ ಸ್ವಭಾವ ಏನಂತ ನಿನಗೆ ಗೊತ್ತುಂಟು. ಸಿಟ್ಟು. ಹೌದಾ? ಹಾಗಿರುವಾಗ ಅದರ ಜೊತೆಗೆ ಸುಧಾರಿಸಬೇಕಾದದ್ದು ನಾನು ಹೌದಲ್ವ? ಈಗ ಖಂಡಿತ. ಈಗ ನಿನಗೆ ದೊಡ್ಡವಳೆ ನಾನು, ಭೀಮನಿಗೆ ಹೆಂಡತಿ ಆಗಿದ್ದೇನೆ. ಹೌದು. ನಿನಗೆ ಅತ್ತಿಗೆ. ಹಾಗಾಗಿ ಸುಧಾರಿಸುವುದಕ್ಕೆ ಬಂದದ್ದು. ಈಗ ಒಳ್ಳೆಯ ಅನ್ಯೋನ್ಯತೆಯ ಮೊದಲಿದ್ದ ಹಾಗೆ ಇದ್ರು ಒಳ್ಳಿತ್ತು. ಅದಿಲ್ಲ ಅಂತಾದ್ರೆ ನಾನೆರಡು ಪೆಟ್ಟು ಕೊಟ್ಟು ಕೇಳಿಸ್ಬೇಕಾಗಿ. ನುಡಿ
ಅವತಾರಿದ ಬಾಬು ಬಲಾನ್ವಿತ ಸಮರ್ಥ ಬಲು ಸಾರಿ ಎದ್ದು ಸೋತು. ಓಹೋ ಪಾರ್ಥ, ನಾನು ಕೇಳಿದ್ದೆ 3 ಲೋಕದ ಗಂಡನಂತ ನೀನು, ಆದ್ರೆ ಹೆಂಡತಿಗೆ ಗಂಡನಾಗೋದಕ್ಕೆ ಸೋತಿಲ್ಲ. ಈಗ ಒಬ್ಬರಲ್ಲ ಇಬ್ಬರಲ್ಲ ಹೋರಾಟ ಮಾಡಿದ್ದೆ ನೀನು. ಬಾಬಾ ಕಿರಾತಾರ್ಜುನ ಕೃಷ್ಣಾರ್ಜುನ ಎಷ್ಟೆಲ್ಲ ಯುದ್ಧ ನಿನ್ನದು. ಹಾಗಿದ್ರೆ ಅವರಲ್ಲೆಲ್ಲ ಹೋರಾಡಿ ವಿಶೇಷ ದಿನ ಪಡೆದಿರುವಂತಹ ನಿನಗೆ ಹೆಂಡತಿಯ ಜೊತೆಗೆ ಯುದ್ಧ ಮಾಡೋದು ಕಷ್ಟ ಆಯ್ತಾ? ಏಯ್ ನೋಡ್ದೇನಾ, ತಲೆ ತಗ್ಗಿಸಿದ್ದೀಯ. ಇನ್ನಾದ್ರೂ ತಪ್ಪಾಯ್ತು ಅಂತ ಅಣ್ಣನ ಕಾಲು ಹಿಡಿ, ಅದಿಲ್ಲ ಅಂತ ಆದ್ರೆ ಮತ 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 ನೋಡಿ ಎಂತ ಮಗ ನಾವು ನಮ್ಗೆ ಸ್ವಲ್ಪ ಸೋಲು ಹೆಚ್ಚಾಯ್ತು. ನೀವು ಹೀಗಾಗುದ? ಅಲ್ಲ, ನಮ್ಮ ಪರಿಸ್ಥಿತಿ ಈಗ ಆಗ್ತದೆ ಅಂತ ನಂಗೆ ಕಲ್ಪನೆ ಇರಲಿಲ್ಲ. ಕಲ್ಪನೆ ಯಾರಿಗೂ ನಿರೀಕ್ಷೆ ಇಲ್ಲ ಬಿಡಿ. ಅಲ್ಲ, ನಿರೀಕ್ಷೆ ಇಲ್ಲದೆ ಆಗುದು ಸ್ವಾಮಿ. ಅಲ್ಲ ಆದ್ರೆ ನಾನಿವತ್ತು ಹೀಗೆ ಸಿಕ್ಕಾಕೊಂಡು ಬೀಳ್ತೇನೆ ಅಂತ ತಿಳಿಸ್ಲೇ ಇಲ್ಲ. ಅಲ್ಲದೆ ಆ ಭೀಮನನ್ನು ಹೊಡೆದು ಓಡಿಸಿದ ನಾನು ಕೈಯಲ್ಲಾಗದೆ ಸೋತದ್ದಲ್ಲ, ಮಾನಸಿಕವಾಗಿ ಸೋತದ್ದು. ಅಲ್ಲ ಪಾಪ, ನನ್ನ ಹೆಂಡತಿ ನನ್ನೊಟ್ಟಿಗೆ ಇಷ್ಟು ವರ್ಷ ಸಂಸಾರ ಮಾಡಿದ್ದಾಳೆ. ನಿಮ್ಮ ಹೆಂಡತಿ ಅಲ್ವಾ? ಹೇಗೆ ಹೊಡೆಯೋದು ಸ್ವಾಮಿ? ಹೊಡಿಲಿಕ್ಕೆ ಮನಸ್ಸು ಬರ್ತದ? ಮನಸ್ಸು ಬರುವುದಿಲ್ಲ, ಹಾಗಾಗಿ ಮಾನಸಿಕವಾಗಿ ಸೋತದ್ದು. ನಾನು ತಲೆ ಎತ್ತಿದ್ರು ನಮ್ಗೆ 4 ಬಿತ್ತು. ಕೈಯಲ್ಲೇ ಆಗುದಿಲ್ಲ, ಅಂತದ್ರಲ್ಲಿ ಬಾಣದಲ್ಲಿ ಆಗ್ತದೆ. ಅದೇ ಸಮಸ್ಯೆ ಆದದ್ದು. ಬಾಣ ಬಿಡಬೇಕು ಅಂತಾದ್ರೆ ಮನಸ್ಸು ಬರಬೇಕಲ್ಲ. ನಾರು ಮುಂದೆ ಹೋಗುದೇ ಇಲ್ಲ, ನಮ್ಗೆ ಇದೆಲ್ಲ ಆಗುದಿಲ್ಲ. ಮಾತೆ ಉಂಟಲ್ಲ, ನಾರಿಯನ್ನು ನೋಡಿ ನಾರು. ಬೇಡ ಬೇಡ, ಇವತ್ತು ನಾವು ಆದಷ್ಟು ಕಡಿಮೆ ಮಾತು. ಇದು ಒಣಮೆಣಸು ವಾಯ್, ನಮ್ಮಲ್ಲಿ ಚೂರು ಮೆಣಸು ಉಂಟು. ನಮ್ಮಲ್ಲಿ ಎಂತೆಂತ ಮುಖ ಉಂಟು ಗೊತ್ತುಂಟ, ಇನ್ನು ಪೂರ್ಣ ಹೊರಗೆ ಬರಲಿಲ್ಲ. ಈಗ ಬರ್ತದೆ ನೋಡಿ. ಸುಭದ್ರಾ, ಬಾರೆ ಮೋಹನ ಬಾರೆ ಮೋಹನ ನಾರಿ ಸೌಭದ್ರೆ ನೀ ಸಾರಿ ದ್ರುಪದ ದರೋಜಡಿಸಿ ಸುಭದ್ರ, ಓ ನನ್ನ ಸ್ವಂತದ ಹೆಂಡತಿಯೇ. ಅದ್ಯಾಕೆ? ಅಲ್ಲ, ದ್ರೌಪದಿ ಆದ್ರೆ ಸ್ವಂತ ನನಗ್ ಮಾತ್ರ ಅಲ್ಲ, ನೀ ಸುಭದ್ರ ನನಗ್ ಸ್ವಂತದ ಹೆಂಡತಿ. ಓ ಹಾಗೆ. ಇಂದು ಕರೆದದ್ದು ಮತ್ತೆ ಯಾಕಲ್ಲ. ಓ ಆ ಕಡೆಯಲ್ಲಿ ನೋಡು, ನಿನ್ನ ಅಕ್ಕ ರಣ ಚಂಡಿಯ ರೀತಿ ವರ್ತಿಸ್ತಾ ಇದ್ದಾಳೆ. ಅಲ್ಲಿ ಎಂತ ಮಾಡುದು ಅವಳು? ನೀನು ಇವತ್ತು ಯೋಚನೆ ಸ್ವಲ್ಪ ಕಡಿಮೆ ಮಾಡು. ಮೊದಲು ಹೋಗಿ ಯುದ್ಧ ಮಾಡುವಳನ್ನ ಕಾರು ಗೆಳಿಸ್ಬೇಕು. ಓ ನೀರ ಮೊದಲರು ನೀರ ಮೊದಲರು ನಿನ ಈ ರೀತಿ ಅವಳೊಡನೆ ವೈರತ್ವಯ ಬಂದಿರುವ ಕಾರಣವ ಬೇಗ. ನೀರ ಮೊದಲರು ನಿನಗೀ ರೀತಿ ಅವಳೊಡನೆ ವೈರತ್ವ ಬಂದಿರುವ ಕಾರಣವ ಬೇಗ. ಅವಳೊಡನೆ ವೈರತ್ವ ಬಂದಿರುವ ಕಾರಣವ ಬೇಗ. ಸುಭದ್ರ, ಅಕ್ಕನಿಗೆ ಹೋಗಿ ನಾನು ಹೊಡಿಬೇಕು. ಹೌದು, ಅವಳ ಜೊತೆಯಲ್ಲಿ ಯುದ್ಧವನ್ನು ಮಾಡಬೇಕು. ಸ್ವಾಮಿ, ಓ ನಾವು ಯಾರಿಗೆ ಬೈಬೇಕಾದ್ರೂ, ಯಾರ ಮೇಲೆ ನಾವು ಕೈ ಮಾಡಬೇಕಾದ್ರೂ ಅವರಲ್ಲಿ ವೈರತ್ವ ಎನ್ನುವುದಿರಬೇಕು. ನೀವಾಗಿ ಇಂದು ಹೋಗಿ ಅಕ್ಕನಿಗೆ ಹೊಡಿ ಅಂತ ಹೇಳ್ತಾ ಇದ್ದೀರಲ್ಲ, ಅಂತ ವೈರತ್ವ ಏನವಳಲ್ಲಿ? ನಿನಗೀಗ ಕಥೆ ಏನು ಅಂತ ಗೊತ್ತಾಗ್ಲಿಲ್ವಾ? ಕುವಲಯಂಬಗಿ ಕೇಳು ಪವನ ಜನ ಹರಿಬಗೆಂದವಳೈದಿರಣದಿ ಪರಿಭವಿಸಿದಳು ತನ್ನ. ಕುವಲಯಂಬಗಿ ಕೇಳು ಪವನ ಜನ ಹರಿಬಗೆಂದವಳೈದಿರಣದಿ ಪರಿಭವಿಸಿದಳು ತನ್ನ. ಸುಭದ್ರ, ಸ್ವಾಮಿ, ಮಹಾಭಾರತ ಯುದ್ಧದಲ್ಲಿ ಗೆದ್ದವರು ಯಾರು ಎನ್ನುವಂತ ಪ್ರಶ್ನೆ ನಾನು ಎನ್ನುವುದಾಗಿ ನಾನು ಹಾಗೂ ಭೀಮಸೇನಲ್ಲಿ ವಾದವಾಯಿತು. ರಣಕ್ಕಣಕ್ಕೆ ಬಂದು ಹೋರಾಟ ಕೇಳಿದದ್ದು ಸುಳ್ಳಲ್ಲ. ಪರಿಣಾಮ ಭೀಮಸೇನ ಸೋತ. ಅವನ ಪಕ್ಷವನ್ನಂತೂ ದ್ರೌಪದಿ ಬಂದಿದ್ದಾಳೆ. ನನಗೂ ಅವಳಿಗೂ ಆದಂತ ಹೋರಾಟದಲ್ಲಿ ಮಾನಸಿಕವಾಗಿ ಸೋತಂತ ನಾನು ಅವಳಿಂದ ಪೆಟ್ಟು ತಿಂದೆ. ಹೌದೇ? ತಿಳಿದೆ ಸ್ವಾಮಿ, ತಿಳಿದೆ ನಿಮ್ಮ ಇವರಿಗೆ ಲಲನೆಯಾಗಿರುತ್ತ
ನೋವಾಯ್ತಾ ಸ್ವಾಮಿ ನಿಮಗೆ? ನೋವಾಗದೆ ಇರ್ತದ? ಎಲ್ಲಿಗೆ? ಬೆನ್ನಿಗೆ. ಛೇ, ಈ ರೀತಿ ವರ್ತಿಸಿದಾಳಂತ ಆದ್ರೆ ಅವಳಿಂದ ಮಾನ ಮರ್ಯಾದೆ ಎಲ್ಲ ಹೋಯಿತು. ಸರಿಯಾದಂತ ಪಾಠವನ್ನು ನಾನು ಕಲಿಸ್ತೇನೆ, ಯೋಚನೆ ಮಾಡಬೇಡಿ. ಅವಳಲ್ಲಿ ಯುದ್ಧ ಕಲ್ವಾ, ನಾನು ಹೋಗ್ತೇನೆ. ಹೀಗೆ ಹೋದ್ರೆ ಅವಳು ಮೊದಲೇ ರಣಚಂಡಿ ಆಗಿದ್ದಾಳೆ. ಅವಳು ನಿನಗೆ ಹೊಡೆಯುವುದೇ ಬೇಡ. ಈ ಸೀರೆ ಎಲ್ಲ ನಿನ್ನ ಕಾಲಿಗೆ ಸಿಕ್ಕಿ ನೀನೇ ಕಮಚಿಬಿಟ್ಟು. ಈಗ ಅವಳಲ್ಲಿ ಸೀರೆ ಇಲ್ವಾ? ಅವಳಲ್ಲಿ ಸೀರೆ ಇಲ್ಲ, ಸೀರೆ ಇಲ್ಲ, ಸೀರೆ ಬಿಚ್ಚಿದ್ದಾಳೆ. ಅದಕ್ಕೆ ನೀನು ಸೀರೆ ಬಿಚ್ಚು. ಏನ್ ನೀವು ಮಾತಾಡುವುದು? ಎಷ್ಟೊತ್ತು ಎಂತದ್ದು ಹೇಳ್ಬೇಕಂತ ಗೊತ್ತಾಗುದಿಲ್ಲ ನೀವು. ನನಗೆ ನಿನ್ನ ಮುಖ ನೋಡಿದ್ರೆ ನೀ ಯೋಚನೆ ಮಾಡಬೇಡ, ಅದಲ್ಲ ಪ್ರಶ್ನೆ ಬೇರೆ. ಇದನ್ನು ಬಿಚ್ಚಿ ಗಂಡು ಹುಡುಗಿಯನ್ನು ತೊಟ್ಟು ಬರ್ಬೇಕು. ಅಷ್ಟೇ ಅಲ್ವಾ? ಅಷ್ಟೇ. ಕಟ್ಟಿ ಬಿಡ್ಲಿಕ್ಕಿದ್ದಾರಾ? ಕಟ್ಟಿ ಬಿಡ್ಲಿಕ್ಕಿದ್ದಾರೆ. ನಾನೇ ಬರುದಾ? ಇದು ಕಟ್ಟುದಲ್ಲ, ಹೋದ್ರೆ ಬೀಳುವುದು ಇದಕ್ಕೆ ನಮ್ಗೆ ಗೊತ್ತುಂಟು. ಆದ್ರೆ ಏನ್ ಮಾಡುದು, ನಾವು ನಮ್ಮ ತಲೆ ಮೇಲಿದ್ದು ಹೊರ ತಪ್ಪಿಸ್ಕೊಳ್ಬೇಕಾ ಬೇಡ ಅಷ್ಟೇ. ಆಯ್ತಾನೆ ಸುಭದ್ರ? ಅಲ್ಲಿಗೆ 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 ಹೆಚ್ಚು ಕಡಿಮೆ ಆಗ್ತಿತ್ತು. ನಾನು ದ್ರೌಪದಿಯ ಬಂದು ಅಂತ ನಿಂತದ್ದೆ. ಕಡೆ ನೋಡಿದ್ರೆ ಇದು ನಮ್ಮನೆ ಅವಳು. ನಾನೇ ಸ್ವಾಮಿ. ಯಾವ ಕಾರಣಕ್ಕೂ ನೀವು ಹೆದರುವುದೇ ಬೇಡ. ಆಶೀರ್ವದಿಸಿ ನನಗೆ. ನಾನು ನಿನ್ನ ನಿರೀಕ್ಷೆಯಲ್ಲಿ ಇರ್ತೇನೆ. ಯಾರೇ ಯಾರು ಕಳುಹಿಸಿದರು, ಯಾರು ಕಳುಹಿಸಿದರು ಮೇಡಿಲ್ ಯಾರಿಗಾಗಿ ಬಂಬೂದಿ ಸವಾರಿ ಲಲಿತಾಂಗಿ ಮೇಡಿಲ್ ಯಾರಿಗಾಗಿ ಬಂಬೂದಿ ಸವಾರಿ ಲಲಿತಾಂಗಿ. ಯಾರಿದ್ದೀರೆ ನೀನು, ನಿನ್ನ ಯಾರು ಕಳುಹಿಸಿದರು ಮೇಡಿ ಯಾರಿಗಾಗಿ ಬಂಬೂದಿ ಸವಾರಿ ಲಲಿತಾಂಗಿ. ಕನ್ನಡಿ ನೋಡಿದಾಗ ಆಯ್ತು ನಂಗೆ. ಅಂದ್ರೆ ಅಂದ್ರೆ ಅಬ್ಬ ಎದುರಿನಲ್ಲಿ ಯಾರು ಬಂದು ನಿಂತಿದ್ದಾರಾ ಅಥವಾ ದೊಡ್ಡ ಕನ್ನಡಿ ಇಟ್ಟಿದ್ದಾರಾ ಅಂತ ಗಟ್ಟಿ ಚಲ್ಲಣ. ಅಬ್ಬಬ್ಬಬ್ಬ, ಇಲ್ಲಿವರೆಗೆ ಈ ರೀತಿಯಾಗಿ ನೋಡಿದ್ದೇ ಇಲ್ಲ ನಾನು. ನಾನು ಅಷ್ಟೇ ನಿನ್ನನ್ನು ಹೀಗೆ ನೋಡಿದ್ದಿಲ್ಲ. ನಾವು ಹೇಗೆಲ್ಲ ನೋಡಿದ್ದೀರಿ ನೀವು. ಹೌದಪ್ಪ. ಏನಕ್ಕ ನಿನ್ನ ನೀ ಬಂದದ್ದನ್ನು ಕಂಡಾವಾಗ ನೀನಾಗಿ ಬಂದದ್ದು ಅಥವಾ ನಿನ್ನನ್ನು ಯಾರಾದ್ರೂ ಇಲ್ಲಿವರೆಗೆ ಕಳಿಸಿಕೊಟ್ಟದ್ದು? ನಿನಗಾಗಿಯೇ ಬಂದ್ಯಾ? ಯಾರಿಗಾಗಿ ಬಂದೆ? ಏನು ಯಾರಿಗಾಗಿ? ಯಾರಿಗಾಗಿ ಯಾರು ಬರುವರು, ಯಾರ ಹರಿಬ
ಬಂದದ್ದಂತ. ಅಕ್ಕ, ಯಾರಿಗಾಗಿ ಯಾರು ಬರ್ತಾರೆ ಹೇಳು? ಯಾರಿಗಾಗಿ ಯಾರು ಏನೂ ಮಾಡ್ಲಿಕ್ಕಿಲ್ಲ. ಯಾರ ಹರಿಭವ ಯಾರಿಗೇನು? ಹೌದಪ್ಪ. ಯಾರಿದ್ದಾರೆ ಈ ಕಾಲದಲ್ಲಿ ಯಾರಿಗೆ ಯಾರು ಅಂತ? ನಮಗೆ ನಾವೇ ಗೋಡೆಗೆ ಮಣ್ಣೆ. ಅವ್ರ ತಲೆ ಮೇಲೆ ಅವ್ರ ಕೈ. ನಾವು ಸಾಯ್ಬೇಕು, ಸ್ವರ್ಗ ಪಡಿ. ಏನಿರ್ಲಿ ಅಕ್ಕ, ರಣಕ್ಷೇತ್ರದಲ್ಲಿ ನೀನಿದ್ಯಲ್ಲ. ಹೌದು. ನೀನ್ ಯಾರಿಗಾಗಿ ಬಂದದ್ದು? ಅಯ್ಯೋ, ನಾವು ನಮ್ಮ ಯಜಮಾನ್ರಿಗಾಗಿ ಬಂದೆ. ಯಾವ ಯಜಮಾನ್ರು? ನಮ್ಮ ಯಜಮಾನ್ರು. ನಿನ್ನ ಗಂಡನಿಗಾಗಿ? ಹೌದಪ್ಪ, ಭೀಮಸೇನರು. ನಾನು ಅಷ್ಟೇ ಅಕ್ಕ, ನನ್ನ ಗಂಡನಿಗಾಗಿ, ಪಾರ್ಥ ಮಹಾಶಯನಿಗಾಗಿ ನಾನು ಬಂದದ್ದು. ಯಾಕೆ? ನಿನ್ನಲ್ಲಿ ಯುದ್ಧಕ್ಕೆ. ಅಯ್ಯೋ ದೇವ್ರೇ, ಸ್ವಚ್ಛಾಂಗಿನಿ ಕೇಳು ಸವತಿ ಮತ್ಸರತಿ ಕಾರುವೆಯ ಸ್ವಚ್ಛಾಂಗಿನಿ ಕೇಳು ಸವತಿ ಮತ್ಸರದಿ ಕಾದುವೆಯ ಸವತಿ ಮತ್ಸರದಿ ಕಾದುವೆಯ ಸಮರ ಇಚ್ಛೆ ಒಳ್ಳೆಯದಲ್ಲ ನಿನಗೆ. ಸಮರ ಇಚ್ಛೆ ಒಳ್ಳೆಯದಲ್ಲ ನಿನಗೆ. ನಿನಗೆ ಹುಚ್ಚೆ ನಿನಗೆ ಹುಚ್ಚೆನೆ ತಂಗಿ ಸಮರ ಇಚ್ಛೆ ಒಳ್ಳೆದಲ್ಲ ನಿನಗೆ ಹುಚ್ಚೆ ನಿನಗೆ ಹುಚ್ಚೆ ನಿನಗೆ ಹುಚ್ಚೆನೆ ತಂಗಿ ನಿನ್ನಲ್ಲಿ ಯುದ್ಧಕ್ಕಾಗಿ ಬಂದವಳು ನಾನು, ಗಂಡನಿಗಾಗಿ ಬಂದೆ. ಆದ್ರೆ ಒಂದು ಏನು, ಇಲ್ಲಿಯವರೆಗೆ ನಿನ್ನ ತಿಳ್ಕೊಳ್ದು ನಾನು ನೀನು ಸ್ವಚ್ಛಾಂಗಿ ಅಲ್ವೇ, ಅನುಮಾನವೇ ಇಲ್ಲ. ಆದ್ರೆ ಇವತ್ತು ಮಾತ್ರ ಸ್ವಲ್ಪ ಮತ್ಸರವು ಅಂತ. ಯಾಕೆ, ಯಾರಿಗೆ? ಅಲ್ಲ ಏನು ಮತ್ಸರ? ಯಾವುದರಲ್ಲಿ?
ಒಟ್ಟಾಗಿದ್ದಾಗ ಸ್ವಚ್ಛ ಹಂಗೆ ಇವತ್ತು ಹೇಳಲಿಕ್ಕೆ ಆಗುದಿಲ್ಲ, ಆಗ ಸ್ವಲ್ಪ ಮುಚ್ಚರ ಉಂಟು ಅಂತ. ಅಲ್ಲ ಮುಂದೆ ಬಂದದ್ದು ನೀನಲ್ವಾ, ಜಾಗ್ರತೆ ಮಾಡ್ಬೇಕಾದ್ದು ನಾವೇ ಅಲ್ವಾ, ಹಾಗಾಗಿ ಹೇಳುದು. ಏನು ಏನೇ ಅಮರದ ಇಚ್ಛೆ ಒಳ್ಳಿತಲ್ಲ. ಏನ್ ಸ್ವರ ಎಸ್ತೇನೆ, ಸ್ವರ ಎಸ್ತೀಯ ಅಭ್ಯಾಸ ನಿಲ್ಸಿಕೊಡುವೆ. ಅದಲ್ಲ ಹೇಳಿದ್ನಲ್ಲ ಸಮಾರಾಧಿತ್ಯ ಯಾಕೆ ನನ್ನ ಈ ವೇಷ ಹೊಸ್ತಲ್ಲ ಮತ್ತೆ. ಹೌದಪ್ಪ, ಮೊದಲು ಮಾಡಿದೆ ನಾನು ವೇಷವನ್ನ ಗಂಡುಡಿಗೆಟ್ಟು ಹೊರಟು ಹೊಡೆದು ಉಂಟು. ಹಾಗೆ ಬರ್ತೀಯ ಅಂತಾದ್ರೆ ನಿನ್ನ ಅಚ್ಚ ಕುಸುಮ ಗೌದಿ ಬಲುಗ ಉಚ್ಚರಿಸದಿ ರಮಮ ಉಚ್ಚರಿಸದಿ ಅಮಮ ಉಚ್ಚರಿಸದಿ ರಮಮ ಬಾಲುಗಲು ಉಚ್ಚರಿಸದಿರು ಉಚ್ಚರಿಸದಿರು ಉಚ್ಚರಿಸದಿ ರಮಮ ಪತಿಯುಳು ಬೆಚ್ಚದೆ ಕಾದಾಡಿದುದಕ್ಕೆ ಬೆಚ್ಚಳ್ ಯಾರಕ್ಕ ಪತಿಯುಳು ಬೆಚ್ಚದೆ ಕಾದಾಡಿದುದಕ್ಕೆ ಬೆಚ್ಚಳ್ ಯಾರಕ್ಕ ಕಾದಾಡಿದರು ಬೆಚ್ಚಳ್ ಯಾರಕ್ಕ. ಉಚ್ಚರಿಸದಿ ರಮಮ ಉಚ್ಚರಿಸದಿ ರಮಮ ಪತಿಯೊಳ್ ಬೆಚ್ಚದೆ ಕಾದಾಡಿದುದಕ್ಕೆ ಬೆಚ್ಚದೆ ಕಾದಾಡಿದುದಕ್ಕೆ ಬೆಚ್ಚದೆ ಬೆಚ್ಚದೆ ಕಾದಾಡಿದುದಕ್ಕೆ ಮೆಚ್ಚಳ್ ಯಾರಕ್ಕ ಮೆಚ್ಚಳ್ ಯಾರಕ್ಕ.
ಇಹುದ ಬಲ್ಲೆ ಬಲ್ಲೆನು ಅನೇಕ ಸತಿಗಳನೇಕ ಪತಿಗಳು ನಾ ಕಾಣಿನಕ್ಕ 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 ಇದು ಕಾಣಿನಕ್ಕ ಅಕ್ಕ ಸ್ವಚ್ಛಾಂಗಿ ಅಂತ ಕರೆದೆ ನೀನು. ಹೌದು, ಯುದ್ಧವನ್ನು ಮಾಡಿದ್ರೆ ಸವತಿ ಮತ್ಸರ ಅಂತ ಜನರಾಡಿಕೊಳ್ತಾರೆ. ಮತ್ಸರದಿಂದ ಬಂದೆ ಅಂತ ಕೇಳುದು ನಿಮಗೆ. ನನಗೆ ಸವತಿ ಮತ್ಸರ ಅಂತ ಹೇಳಿದ್ರೆ ಅಥವಾ ಅದರಿಂದ ನಾನು ಬಂದದ್ದು ಹೌದಂತಾದ್ರೆ ನೀನು ಮಾಡಿದ್ದು ಸರಿಯಾ? ಯಾಕೆ? ಪ್ರಪಂಚದಲ್ಲಿ ಯಾವ ಹೆಣ್ಣೇ ಆಗಿರಲಿ ಪತಿಯೇ ಪರದೈವ, ಪತಿವಾಕ್ಯವೇ ವೇದವಾಕ್ಯ. ಹಾಗಾಗಿ ಬಂದದ್ದು ನಾ ಈಗ. ಏನ್ ಹಾಗಾಗಿ ಬಂದದ್ದು? ಹಾಗಂತ ಕೇಳಿ ಬಂದು ಗಂಡನಿಗೆ ಬೈಲಿಕ್ಕುಂಟ. ಈಗ ಅವ ಗಂಡ ಅಲ್ಲ ನನಗೆ. ಅಲ್ಲ ಅಂತ ಹೇಳಿದ್ರೆ ಮೈದು ನಾವು ನನಗೀಗ. ಓಹೋ, ಹಾಗಾದ್ರೆ ಗಂಡ ಆಗುವನಲ್ವಾ? ಆಗಿದ್ದಿಲ್ವಾ? ಆಗಿರಬಹುದು, ಆಗಲೂಬಹುದು. ಓಹೋ, ಇವಾಗ ವರ್ತಮಾನ ನಾವು ಇವತ್ತಿಂದು ಈಗಷ್ಟೇ ಆಲೋಚನೆ ಮಾಡುದು. ಮತ್ತೆ ನಾಳೆದು ನಿನ್ನೆದು ಬೇಡ. ಓಹೋ, ಈಗಿದ್ದು ಮಾತ್ರ ಬದುಕೆ ಹಾಗೆ. ಸವತಿ ಮತ್ಸರ ಅಂತ ಹೇಳಿದ್ರೆ ನಾಳೆ ನಿನ್ನ ಬಗ್ಗೆ ಆಡಿಕೊಳ್ತಾರೆ. ಅಂದ್ರೆ ಲೋಕ ನಿನ್ನನ್ನು ಮೆಚ್ಚುವುದಿಲ್ಲ. ಗಂಡನಿಗೆ ಹೊಡೆದವಳು ಎನ್ನುವುದಾಗಿ ನಿನ್ನನ್ನು ಪಚಾರಿಸುವುದಿಲ್ವೇ? ಒದರದಿರಲೇ ತಂಗಿ ನಿನ್ನ ಮಗ ಬಿಡುತ್ತವೆ ನನ್ನ ಮಗ ಬಿಡುತ್ತವೆ ನನ್ನ ತಂಗಿ. ಮತ್ತೆ ಹೆಚ್ಚು ಮಾತಾಡಿ ನಿನ್ನ ಸೊಕ್ಕಿಳಿಸ್ತೇನೆ ಈಗ. ಕೇಳ
ಕೇಳದೆ ಹಗರಣವಗೈದು ಹೊರಗಿದೆಯ ಎನ್ನ ದೊಡ್ಡತನ ನೋಡಿದೆಯ ಯಾರ್ಯಾರು ಹಿಂದಿನಿಂದ ಹೇಳ್ತಾರಂತ ನಾನು ಹೊಡಿಬೇಡ ಮಾತ್ರ ನೀನು. ನಿನಗೆ ಹೇಳುದು ನಾ ಅದನ್ನ ಯಾರ್ಯಾರು ಏನೇನೋ ಮಾಡ್ತಾರೆ ಅಂತ, ಯಾರ್ಯಾರು ಏನೇನು ಹೇಳ್ತಾರೆ ಅಂತ ನಿನ್ನ ಹದ ಬಿಟ್ಟು ಹೋಗ್ಲಿಕ್ಕಿಲ್ಲ. ನನಗೆ ಮನಸ್ಸಾಗ್ಲಿಲ್ಲ. ಹೌದಾ? ನಮ್ಮ ಒಟ್ಟಿಗೆ ಇದ್ದದ್ದು ನೆನಪಾಗುದು ನನಗೆ. ಸತ್ಯವಲ್ಲ, ನಮ್ಮನೆ ಮರ್ಯಾದೆ ಉಳಿಸಬೇಕು ಅಂತಾದ್ರೆ ನೀ ಒಂದು ಆದರ್ಶ ಪಾಲಿಸಿದ್ರೆ ಸಾಕು. ಉಳಿದವರು ಕತ್ತು ಬಿಡು, ನಮ್ಗೆ ಸಂಬಂಧಪಟ್ಟದಲ್ಲ. ನಾವ್ ಹೇರಿಗೆ ಹೇಗಿರ್ಬೇಕು ಆಲೋಚನೆ ಮಾಡ್ಬೇಕು. ಹೇಳಿದಲ್ಲ ಇನ್ನು ಆಟ ಆಟದ ನೆನಪಾಗ್ತದೆ ಅಂತ. ನೆನಪಿದ್ರೆ ಆ ಮರ್ಯಾದೆ ಉಳಿಸ್ಬೇಕು. ನೋಡ್ತೇನೆ ಈಗ 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 ನಿನ್ನ ಕಡೆಯಿಂದ ಪಾತ್ರ ಕಡೆಯಿಂದ ಬಂದಲ್ಲಲ್ವಾ, ನಿನ್ನ ಕಡೆಯಿಂದ ಯಾರು ಬರ್ತಾರೆ ನೋಡ್ತೇನೆ. ಯಾರೊಡನು ಸಿರಲಿ ಲಜ್ಜೆಯ ಯಾರಿವ ಬರಿಗರಿಸವರು ಮುರಾರಿಯ ನದ ಸಂಸಾರಿಯ ಭಾರತದಯ ತೋರಿಯ ಪ್ರೀತನ ಬಲು ವಿಕ್ರಮದಳು ಗಾದಿಸಿ ಬಿರುದಿಗ ದೃಪದನ ಜಾತಿಯ ಸಂಕರದೊಳು ಕೈ ಸೋದನೆತೋ ಯಾರೊಡನು ಸಿರಲಿ ಹೇಳ್ಬೇಕಿರುವಂತ ಮನಸ್ಸಿದ್ರು ಹಾಗೆ ಇದ್ದವರಲ್ಲೆಲ್ಲ ಹೇಳಲಿಕ್ಕಾಗ್ತದೆ ಹೇಳಿ. ಬಿಟ್ಟು ತಿಂದದ್ದು ಮರ್ಯಾದೆ ಅಲ್ವೇ? ಹಾಗಾದ್ರೆ ನನ್ನ ಈ ಕಷ್ಟವನ್ನು ರಣಕ್ಷೇತ್ರದಲ್ಲಿ ಕೇಳುವವರು ಯಾರಿದ್ದಾರೆ? ಎಲ್ಲಿದ್ಯೋ ಓ ಮಧುಸೂದನ ಕೃಷ್ಣ, ನೀನೇ ಕಾಪಾಡ್ಬೇಕು ನನ್ನನ್ನು. ಸಿಲ್ದು ಗಗನಾದಿ ಜಗಿಳಿದ ದುಃಖವಿರಲು ಶ್ರೀಧರಾಂಗ್ರಿಯ ನೆನೆಬುತ ಶೋಕಿಸುತ್ತಿರಲು ಓಹೋ ಸೌಭದ್ರನುವೆ ವರದು ಚರಿತ್ರೆ ನಿರುಪಮ ಗಾತ್ರೆ ಮರುಗುಲೆನೆದು ಸರಸಿದ ನೇತ್ರೆ ಎಲ್ಲರದ್ದು ಆಯ್ತು, ನಿಮ್ಮದೊಂದು ಉಳಿದಿದೆ. ಎಂತದ್ದು ಪರಿಹಾಸ ಮಾಡುದು? ಓಹೋ ಸೌಭದ್ರ ನೀನೇ ಅಂತ ಕೇಳಲ್ವೇ? ನಿಮ್ಗೇನು ಕಣ್ಣು ಕಾಣುದಿಲ್ವ? ನಾರಾದ್ರೆ ಅಳ್ತಾ ಇದ್ದೇನೆ. ನೋಡಿದ್ರೆ ಸಾಕ, ನನ್ನ ಕಷ್ಟ ಪರಿಹರಿಸುವರು ಯಾರಿದ್ದಾರೆ ಹೇಳಿ? ಏನಾಯ್ತು? ಯಾಕಾಯ್ತು? ಮುನಿಕುಲಾದಿವ ಕೆಡುವುದಳು ಮನದ ಶೋಕವ ಬೇಡಿಕೊಂಡು ಘನವನೂತನ ಸುತಸದಲ್ಲಿ ವನಿತೆ ದ್ರೌಪದಿ ಗೆಲ್ಲಲು ತವ ಕಬೀರ್. ಓ ಮುನಿವರ್ಯ, ಭೀಮಸೇನರಿಗೂ ಮತ್ತು ಪಾರ್ಥ ಮಹಾಶಯರಿಗೂ ಯುದ್ಧವಾಯಿತು. ಅದರಲ್ಲಿ ಭೀಮಸೇನರಿಗೆ ಸೋಲಾಯಿತು. ಮಡದಿಯಾದಂತಹ ದ್ರೌಪದಿಯನ್ನು ಕಳಿಸಿಕೊಟ್ರು. ದ್ರೌಪದಿಗೂ ಪಾರ್ಥರಿಗೂ ಯುದ್ಧವಾಯಿತು. ಅಲ್ಲಿ ಪಾರ್ಥರಿಗೆ ಸೋಲಾಯಿತು. ಸೋತಂತವರು ನನ್ನನ್ನು ಕಳುಹಿಕೊಟ್ರು. ಅಕ್ಕನಿಗೂ ನನಗೂ ಯುದ್ಧ ಆಯಿತು, ಮಾತುಕತೆ ಆಯಿತು. ಇಲ್ಲಿ ನೋಡಿ ಹೊಡೆದದ್ದು ನೋಡಿ ಬಾಸುಂಡೆ ಬರುವ ಹಾಗೆ. ಇಲ್ಲ, ಇಷ್ಟಾದ ಮೇಲೆ ನಾನು ಉಳಿಯುವುದಿಲ್ಲ. ನನ್ನ ಕಷ್ಟ ಕೇಳುವವರು ಯಾರು ಇಲ್ಲ. ಮರುಗದಿರು ಸೌಮಂತೆ ನಿನ್ನೆಂಡ ನಡೆಗೇನೆ ಭರದಿತವ ಕಷ್ಟಮಂ ತಿಳುಗಿ ಯದು ಬಲ ಸಗಿತ ಸಿರಿಯರದನು ಕಳುಹಿಸುವೆಗೆ ಇದಕ್ಕೆ ತಪ್ಪೆನೆದಿರುತ್ತ ಮರುಗದಿರದಿರು ಅಲ್ಲಿ ಈಗ ಹಾಗೆ ಅನ್ನಿಸ್ತದೆ ನನಗೆ. ಯಾರಿದ್ದಾರೆ ಹೇಳಿ? ಲೋಕ ರಕ್ಷಕನಿದ್ದಾನೆ, ಅವನು ನಿನ್ನ ರಕ್ಷಣೆ ಮಾಡ್ಲಿಕ್ಕಿಲ್ವೇ? ಅಲ್ಲ, ಲೋಕರಕ್ಷಕ ಇದ್ದಾರೆ, ಹೇಳುವುದು ಯಾರಂತ ಬೇಕಲ್ಲ. ನಾನಿದ್ದೇನಲ್ಲ, ನಾನು ಹೋಗಿ ತಿಳಿಸ್ತೇನೆ, ಸರಿಯಾದ ಪ್ರತಿಕಾರವನ್ನು ಮಾಡಿ. ಸರಿಯಾದ ಸಮಯಕ್ಕೆ ಬರದೇ ಇದ್ರೆ, ಇದನ್ನು ಮುಗಿಸದೇ ಇದ್ರೆ ನಾನಂತ ಬದುಕುವುದಿಲ್ಲ. ಮತ್ತೆ ಹೇಳಿದ್ದೇನೆ. ಮುಗಿಸ್ತೇವೆ ಮುಗಿಸ್ತೇವೆ, ಸುಮ್ಮನೆ ಅಳ್ತಾ ಬೇಡ. ನಾರಾಯಣ ಕರದಿ ಬೀಡಿಕೊಂಡು ರಾಮನ ಮವನುದಿಸಿ ಎತ್ತ ಗಮನವಿದೋ ಪಿತ್ತರಿದೈ ಮುನಿ ಪೋತಮ ಗುಣ ಸಾರಾಯ ಸುವಿಚಾರ ದಯತೋರ ಕೀರ್ತಿ ವಿಸ್ತಾರ ನನ್ನ ಮೂಲ ಮನೆಯಲ್ಲಾದ್ರೆ ನೀನು ಬಾರಯ್ಯ ಹೋಗಯ್ಯ ಅಂತ ಕರೀಬಹುದು. ನಾನಿರುವುದು ದ್ವಾರಕೆಯಲ್ಲಿ. ಇಲ್ಲಿಗೆ ಬಂದಾಗ ಬನ್ನಿ ಕುಳಿತುಕೊಳ್ಳಿ, ಹೀಗೆಲ್ಲ ಮಾತುಕತೆ. ವಿಚಾರ ಅದಲ್ಲ. ದೇವ ಋಷಿಗಳ ಮುಖ ಮಾಡುವುದಕ್ಕಿಲ್ಲ. ಮಾಡಿದ ಮುಖವನ್ನು ಹೊತ್ತು ಬಂದಿದ್ದೀರಿ ಅಂತಾದ್ರೆ ಏನು ತಂದಿರಿ ಅಂತ ಗೊತ್ತಾಗಲಿಲ್ಲ. ಹೇಳಿ ನೋಡುವ.
ಕೇಳು ಕೃಷ್ಣನ ಪೇಳುವ ನುಡಿಯ ತಾಳಿದಯವ ಕರುಣಾಳು ಎನ್ನುಡಿಯ ಹರಿಯೇ ಆಗ ಕೇಳು ಕೃಷ್ಣನ ಬೇಳುವ ನುಡಿಯ ತಾಳಿದಯವ ಕರುಣಾಳು ಎನ್ನುಡಿಯ ಹರಿಯಿನಿ ಮರುತಿದ ತರಳ ಸಮಂತಿ ಕಂತೈಸಿ ತೆರಳಲು ನರರು ಕೋದರರು ಶೌರ್ಯದುಳು ಕೇಳು ಕೃಷ್ಣನ ಬೇಳುವ ನುಡಿಯ ತಾಳಿದಯವ ಕರುಣಾಳು ಎನ್ನುಡೆಯ ನಾರದ ಮಹರ್ಷಿ ನನ್ನ ನುಡಿಯನ್ನು ಕೇಳಬೇಕು. ಏನು ನಿನ್ನ ನುಡಿ? ಬಹಳ ದುಃಖದ ವಿಷಯ. ನಿನಗೂ ದುಃಖ? ನನಗೆ ಅಲ್ಲ, ರಾಗ ದ್ವೇಷಗಳಿಗೆ ಒಳಗಾಗುವಲ್ಲ ನೀನು. ನನಗೆ ದುಃಖ ಅಲ್ಲ, ಮತ್ತೆ ಇನ್ನೊಬ್ಬರಿಗೆ ಆದ ದುಃಖವನ್ನು ನೋಡುವಾಗ ನನಗೆ ದುಃಖ ಆಗ್ತದೆ. ಸುಜನರಿಗೆ ದುಃಖವಾಯಿತು ಅಂತಾದ್ರೆ ನೀ ಸಹಿಸೆ. ಹೌದು. ಈಗ ನಾವೊಂದು ಆ ಕಥೆ ಮಾಡಿದ್ದೇವೆ. ಯಾವುದು? ಭೀಮಾರ್ಜುನರ ಯುದ್ಧ. ಭೀಮಾರ್ಜುನರ ಯುದ್ಧ. ಹೌದು. ಅದು ಯಾವುದು? ಅದನ್ನು ಸಮಾಧಾನ ಮಾಡಿದ್ದು ನಾವೇ ಅಲ್ವಾ? ಹೌದೌದೌದೌದೌದು. ಕಥೆ ಮುಂದುವರಿದಿದೆ. ಓ, ಇದೀಗ ಅವರೊಳಗೆ ನಾವು ಅವರಿಗೆ ಹೊಂದಿಕೆಯಾಗಬೇಕಾದ ಸ್ಥಾನಮಾನಗಳನ್ನು ಕೊಟ್ಟ ಬಳಿಕವೂ ಏನಾದ್ರೂ ಆಯ್ತಾ? ಹೌದು. ಏನದು? ನಿನಗೆ ಗೊತ್ತಿರುವ ವಿಷಯ. ಧರ್ಮರಾಯ ಜನಪರೇ ಪಾಪ. ನಿಜವಾಗಿಯೂ ಅವನಷ್ಟು ಪಾಪದವ ಮತ್ತೊಬ್ಬನಿಲ್ಲ. ನಿಜವಾಗಿ ನೋಡಿದ್ರೆ ವಯೋಮಾನದಲ್ಲಿ ಅವನಿಗೆ ದೊಡ್ಡವ. ನನ್ನನ್ನು ನೋಡಿದ್ರೆ ಸಾಕು ಕಾಲು ಹಿಡಿತಾನೆ. ಕಾಲು ಹಿಡಿತಾನೆ. ಮತ್ತೆ ಒಂದು ದುರ್ಬುದ್ಧಿ ಉಂಟು ಅವನಿಗೆ. ನೀನು ಪಾಪ, ನಿನ್ನ ವಾಕ್ಯದ ಮೇಲೆಯೇ ನಿನಗೆ ವೈರುಧ್ಯ ಉಂಟು ಅಂತ ಆಗ್ತದೆ. ಇಲ್ಲದೆ ಇದ್ರೆ ಧರ್ಮರಾಯ ಪಾಪ ಅಂತ ಹೇಳುವುದು ನೀನೆ, ಅವನಿಗೆ ದುರ್ಬುದ್ಧಿ ಉಂಟು ಅಂತ ಹೇಳುವುದು ನೀನೆ. ದುರ್ಬುದ್ಧಿ ಯಾವುದು? ಅಧಿಕ ಪ್ರಸಂಗಿ ಅವ. ಅಂದ್ರೆ ಪ್ರಸಂಗ ಬಿಟ್ಟು ಮಾತಾಡ್ತಾನೆ. ಪ್ರಸಂಗ ಬಿಟ್ಟು ಮಾತಾಡುವುದು. ಅದ್ ಯಾವ ಪ್ರಸಂಗ? ಯಾವ ಪ್ರಸಂಗ? ಯುದ್ಧ ಆಯ್ತು, ನಾವು ಜಯಿಸಿದ್ದೇವೆ, ನಿಮಗೆ ಸಿಂಹಾಸನ ಸಿಕ್ಕಿದೆ, ಯಾರಿಂದ ಆಟ ಬೇಕಾದು? ಅದು ಬೇಡ, ಅದು ಬೇಡ ಕೇಳಿದ. ಹಾಗೆ ಅಲ್ವೋ? ಮುಗಿಲಿಲ್ಲ. ಭೀಮ ನಾನು ಅಂತ ಹೇಳಿದ, ಅರ್ಜುನ ನಾನು ಅಂತ ಹೇಳಿದ. ನಾನು ಜಗಳ ಆಯ್ತು. ನಾವೆಲ್ಲ ಒಟ್ಟು ಸೇರಿ ಕುರುಕ್ಷೇತ್ರಕ್ಕೆ ಹೋಗಿ ಬಬ್ರು ಸೇನ ರುಂಡದಲ್ಲಿ ಮಾತಾಡಿದ್ದು ಮುಗಿದಿದೆ. ಅದು ಮುಗಿದಿದೆ. ಹೌದು, ಪುನಃ ಆರಂಭ ಆಗಿದೆ. ಎಂತದು ಯುದ್ಧ? ಹಾಗಾದ್ರೆ ಮರೆತು ಹೋಗಿದೆ. ನಾವು ಮುಗಿಸಿದ್ದು ಮಾತ್ರ. ಹೌದು, ಆರಂಭ ಮಾಡ್ಲಿಕ್ಕೆ ಅದು ಹಾಗೆ. ಹೇಗೆ? 70 ಆಗುವಾಗ ಕೆಲವೆಲ್ಲ ಮರ್ತು ಹೋಗ್ತದೆ, ಕೆಲವೆಲ್ಲ ಆರಂಭ ಆಗುತ್ತದೆ. ನೋಡಿ, ಏನಾಗುದಿಲ್ಲ, ಮತ್ತೆ ಸರಿ ಇರ್ತದೆ. 70 ಹಾಗೆ ಮಾಡುದು ಮಾತ್ರ. ಇದೇನಾಯ್ತು? ಪುನಃ ಕುರುಕ್ಷೇತ್ರದಲ್ಲಿ ಬಂದ್ರು. ಅಲ್ಲಿ ನಾನು ಇವನನ್ನು ಕೂತಿದ್ದೇನೆ, ಇಲ್ಲಿ ಅವನನ್ನು ಆರಂಭ ಆಯ್ತು. ಯುದ್ಧ ಮುಗಿದ ಬಳಿಕವು ಯುದ್ಧ ಆಯ್ತು. ತೋರಿಸಿ ಭೀಮ ಸೋತ, ಭೀಮ ಬಿದ್ದ. ಒಂದು ಉಪಾಯ ಮಾಡಿದ. ಅವನ ಹೆಂಡತಿ ದ್ರೌಪದಿಯನ್ನು ಕರೆದ. ಅವರು ಯಾಕೆ? ಹೆಣ್ಣು ಮಕ್ಕಳು. ಕತೆ ಹೊಸತ್ತು, ಕತೆ ಆರಂಭ. ಇದು ಹೊಸತ್ತು ಕತೆ. ಹಳೇ ಕತೆ ಹೊಸ ವಿಷಯ. ಹಳೇ ಕತೆಗೆ ಹೊಸ ವಿಷಯ. ಹೊಸ ವಿಷಯ ಏನದು? ದ್ರೌಪದಿ ಹೋದ್ಲು. ಆಯ್ತು, ಇದ್ದ ಅರ್ಜುನನಿಗೆ ದ್ರೌಪದಿಗೂ ಗಂಡ ಹೆಂಡತಿಗೆ. ಅರ್ಜುನ ಸೋತ. ಅಲ್ಲ, ಮತ್ತೆ ಮುಗಿಲಿಲ್ಲ. ಹೆಂಡತಿಯಲ್ಲಿ ಗಂಡ ಸೋಲುವುದೇ. ನಿಮಗೆ ಮದುವೆ ಆಗದವರಿಗೆ ನಿಮಗೆ ಗೊತ್ತುಂಟು. ಮುಗಿಲಿಲ್ಲ. ಪುನಃ ಪುನಃ. ಹೌದು. ಮತ್ತೆ ಸುಭದ್ರೆಯನ್ನು ಕರೆದ. ಯಾರು? ಅರ್ಜುನ. ಸುಭದ್ರೆಯನ್ನು ಕರೆದ. ದ್ರೌಪದಿಗೂ ಆಯ್ತು. ಏನು? ಯುದ್ಧ. ಸವತಿಯರ ಯುದ್ಧ ಆಯ್ತು. ಪೆಟ್ಟು ತಿಂದು ಮಲಗಿದ್ದಾಳೆ. ಕುರುಕ್ಷೇತ್ರದಲ್ಲಿ ಬಿದ್ದಿದ್ದಾಳೆ. ಅಯ್ಯೋ, ನನ್ನನ್ನು ಕಾಪಾಡುವುದು ಯಾರು ಅಂತ ಕೂಗ್ತಾ ಇದ್ದಾಳೆ. ಅಣ್ಣನಾಗಿದ್ದುಕೊಂಡು ನೀವು ರಕ್ಷಣೆ ಪಡೆದಿರುವುದು ತಪ್ಪಾಗುವುದಿಲ್ಲ. ನನ್ನ ತಂಗಿ ಏನು ನೋಡಿದಿರಿ? ಶಿವ ಶಿವ ಮನೆಯ ಒಳಗೆ ಜಗಳ. ಇಂಥ
ಅಂತಾದ್ರಿ ಹಾಗಾದ್ರೆ ನಾವೆಲ್ಲ ಇರುವುದು ಯಾಕೆ ಅಂತ ಪ್ರಶ್ನೆ ಮಾಡಿ ಒಳಗೆ ಜಗಳ ಮಾಡ್ಲಿ, ಅದು ಬೀದಿಗೆ ಬರಬಾರ್ದಲ್ಲ. ಹೌದು, 4 ಜನರಿಗೆ ಹೀಗಲ್ಲ ಹಾಗೆ ಅಂತ ಹೇಳಬೇಕಾದ ಸ್ಥಾನಮಾನದಲ್ಲಿ ಇರುವವರೇ ಹೊಡೆದಾಡಿಕೊಳ್ತಾರೆ. ಅದರಲ್ಲೂ ನನ್ನ ತಂಗಿ ಸುಭದ್ರೆ ಅಳ್ತಾ ಇದ್ದಾಳೆ. ಹೇಗೆ ಸಾಕಿದ್ದೇವೆ, ಬೆನ್ನಿನಲ್ಲಿ ಬಾಸುಂಡೆ ಬಂದಿದೆ ಗೊತ್ತುಂಟು. ಪೆಟ್ಟು ಬಿದ್ದ ಮೇಲೆ ಹಾಗೆ ವಿಚಾರ ಅದಲ್ಲ. ಅವಳ ಮದುವೆ ಹೊತ್ತಿರಲ್ಲಿ ನಿಮಗೆ ಗೊತ್ತುಂಟಲ್ಲ ಕಥೆ, ಹೇಗೆ ಕೊಟ್ಟದ್ದು ಅಂತ ಗೊತ್ತುಂಟಲ್ಲ. ಇಷ್ಟು ಮಾಡಿ ನನ್ನ ತಂಗಿಗೆ ಗಂಡನ ಮನೆಯಲ್ಲಿಯೇ ಸುಖ ಇಲ್ಲ ಅಂತ ಆದ ಮೇಲೆ ಅಣ್ಣಂದಿರು ಬಿಡಬಹುದಾ? ಬಿಡಬಾರದು. ನಾನು ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡ್ತೇನೆ. ಆದಷ್ಟು ನೀವು ನನ್ನೊಟ್ಟಿಗೆ ಬರಬೇಕು. ಮತ್ತೆ ಬರ್ತೇನೆ. ನೀವು ಅದ್ರ ವ್ಯವಸ್ಥೆ ಇದೇ ಆಯ್ತು. ನೀವು ಕಥೆಯಲ್ಲಿ ಕೊನೆಯವರೆಗೆ ಇರುವುದಿಲ್ವಾ? ಕೊನೆಯವರೆಗೆ ಇರ್ತೇನೆ, ಮತ್ತೆ ಬರ್ತೇನೆ ನಾನು. ಬರ್ತೀರಿ, ಬರದಿರಬೇಡಿ. ವಿಚಾರ ಅದಲ್ಲ, ನಾವು ಒಬ್ಬನೇ ಹೋಗುವುದಲ್ಲ. ಅಣ್ಣನನ್ನು ಕಂಡು ಅಣ್ಣನನ್ನು ನುಡಿಸಿ ಅವಧರಿಸಯ್ಯ ಬೇಳುವೆನೊಂದು ಹೊಸ ಸುದ್ದಿ ಅಣ್ಣ ದೇವ ತವಕ ದೋಣಿದರೆ ಕಿವಿಗೊತ್ತು ಲಾಲಿಸು ಅಣ್ಣ ದೇವ. ಅವಧರಿಸಯ್ಯ ಬೇಳುವೆನೊಂದು ಹೊಸ ಸುದ್ದಿ ಅಣ್ಣ ದೇವ. ನಾ ವಾಸುಭದ್ರ, ನಮ್ಮ ತಂಗಿ ಸುಭದ್ರ. ನಾವು ಭಾವಿಸಿದ್ದು ಹಾಗೆ. ಏನು ಭದ್ರತೆಗೆ ಕೊರತೆ ಆಯಿತು? ನಮ್ಮ ಮಡಿಲಾಶ್ರಯದಲ್ಲಿ ಬೆಳೆದು ನಿಂತ ಕಂದಮ್ಮ ಇಂದು ಕಣ್ಣೀರು ಹಾಕುವ ಹಾಗೆ ಗಂಡನ ಮನೆಯಲ್ಲೇ ಆಯಿತು ಅಂತಾದ್ರೆ ಸಹಿಸಬಹುದಾ? ಸಹಿಸುವುದಕ್ಕಾಗುವುದಿಲ್ಲ. ಹೌದಲ್ಲ? ಗಂಡನ ಮನೆಯಲ್ಲಿ ಆದದ್ದಕ್ಕೆ ನಾವು ತಲೆ ಹಾಕಬಾರದು, ಹೇಳಕೂಡದು. ಹಾಗೆಂದು ಹೆಣ್ಣು ಬಂದು ಹೇಳಕೂಡದು ಅಂತ ಇರುವುದು, ಅನ್ಯರು ಬಂದು ಆಡಕೂಡದು ಅಂತ ಇರುವುದಲ್ವಲ್ಲ. ದೇವಋಷಿಗೆ ನೋವಾಗಿದೆ ಅಂತಾದ್ರೆ ನಾವು ಅದನ್ನು ನೋಡಬೇಕು. ಗಹನವಾದ ಕಾರ್ಯ ಆಯಿತು ಅಂತಾರೆ. ನಾರದ ಮಹರ್ಷಿಗಳು ಬಂದಾಡ್ತಾ ಇದ್ದಾರೆ. ಕುರುಧಾರುಣಿಯ ಯುದ್ಧದಲ್ಲಿ ಯಾರು ವಿಜಯವನ್ನು ಸ್ಥಾಪಿಸಿದವ ಎನ್ನುವ ಪ್ರಶ್ನೆಗೆ ಉತ್ತರೋಪಾದಿಯಾಗಿ ಭೀಮಾರ್ಜುನರು ಕದನವೇರ್ಪಟ್ಟಾಗ ದ್ರೌಪದಿಯ ಮೂಲಕವಾಗಿ ಮತ್ತೊಂದು ಕಾಳಗ ಅರ್ಜುನನ ಜೊತೆಗಾಗಿ ಅರ್ಜುನನ ಸತಿಯಾದ ನಮ್ಮ ತಂಗಿ ಸುಭದ್ರೆ ಹೋಗಿ ದ್ರೌಪದಿಯೊಂದಿಗೆ ಹೋರಾಟವಾಗಿ ರಣದಾರುಣಿಯಲ್ಲಿ ಬಿದ್ದಿದ್ದಾಳಂತೆ, ಕಣ್ಣೀರು ಹಾಕುತ್ತಾ ಇದ್ದಾಳಂತೆ. ಪ್ರಶ್ನೆ ಕೇಳಿದವ ಯಾರು? ಪ್ರಶ್ನೆ ಕೇಳಿದ್ದು ಧರ್ಮರಾಯ. ಮೂರ್ಖ. ಅಗ್ನಿ ಜಾತಿ ಗೆದ್ದು ಅರರೆ ಬಹಳ ನಾವೀರುವರಿದ್ದು ಇದನ್ನು ಹೀಗೆಯೇ ಬಿಟ್ಟೆ ಉಂಟಾದರೆ ಕೈ ಮೀರಿ ಹೋಗುತ್ತದೆ, ಇದು ಬೆಳೆಯುತ್ತದೆ, ಅಪಾಯದ ಅಂಚಿಗೆ ಹೋಗುತ್ತದೆ. ಎಷ್ಟು ಬೆಳೆಯುತ್ತದೆ ಅಂತ ಕಾಣುವುದಿಲ್ವಾ ನಿನಗೆ? ಆಗುವುದಿಲ್ಲ. ಒಂದು ಅಲ್ಲಿ ನಿಲ್ಲಬೇಕು, ಇಲ್ಲ ಅಂತಾದ್ರೆ ನಾವು ಮುಗಿಸಬೇಕು. ಈಗ ಮುಗಿಸುವುದಂತ ತೀರ್ಮಾನ ಮಾಡಿ ಆಯ್ತಲ್ಲ, ಅದಕ್ಕೆ ಸರಿಯಾದಂತಹ ಶಾಸ್ತ್ರ ಮಾಡುವುದಕ್ಕೆ ನಾನಲ್ಲ. ನನ್ನ ಮಗನೊಬ್ಬನನ್ನು ಬಿಟ್ಟು ಹೋಗ್ಲಿಕ್ಕೆ ನನಗೆ ಸರಿಯಾಗುವುದಿಲ್ಲ. ಹೌದಾ? ಕರೆಸು ಕರೆಸು. ಅತ್ತೆಗಾದ ಅವಮಾನ ಅಂದರೆ ಸುಭದ್ರೆ ನಮ್ಮ ತಂಗಿಗಾದ ಅವಮಾನವನ್ನು ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಹೋಗಿ ದುರಮುಖೇನ ಮಾಡಿದವರಿಗೆ ಸರಿಯಾದ ಶಾಸ್ತಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಏನು ಮಾಡ್ತೀನಿ ನಾವಲ್ವ? ಹೌದು, ಜೊತೆಯಾಗಿ ಬಂದು ಏನು ಅಂತ ನೋಡ್ತೇವೆ. ಸಾಗುವ
ಸಹಾಯಗೆ ನಾರಿ ಸೌಭದ್ರೆಯ ಸಹಾಯಗೆ ಬೋರನೈದುವೆ ಯದು ಪರಿವಾರ ಸಹಿತ ಯದಿ ಪರಿವಾರವನ್ನು ಸೇರಿ ಬಂದದ್ದು ಸುಭದ್ರೆಗೆ ಸಹಾಯವನ್ನು ಮಾಡುವುದಕ್ಕಾಗಿ. ಅಷ್ಟು ಸುಲಭ ಅಂತ ಭಾವಿಸಿದೆಯಾ? ಬೆಕ್ಕಿನಂದರಿ ಗೋಪಿಯರ ಮನೆ ಪಕ್ಕು ಜೌರಿದೆ ಪಾಲು ಬೆಣ್ಣೆಯ ಮುಕ್ಕಿನಂದವಿರಲ್ಲ ಸಮರವು ಹಕ್ಕಿ ಗಮನ. ಪರಿವಾರವನ್ನು ಸೇರಿಕೊಂಡು ಹೋಗಿ ಗೋಪಿಗೆರ ಮನೆಯಲ್ಲಿ ಬೆಣ್ಣೆ ಕದ್ದ ಹಾಗಲ್ಲ, ಯುದ್ಧ ಮಾಡಬೇಕಾದ ನೆನಪಿಟ್ಟು ಶಕ್ರತಾವರೆ ಏನ್ ಪದ್ಯವು ಅತ್ತೇ ಗೆಳತಿ ಹತ್ಯವು ಬಂದಿರುವಂತಹ ನೀನು ಮನೆಯ ಜಗಳವನ್ನು ಬೀದಿಗೆ ತಂದು ಇಂತಹದ್ದನ್ನು ಮಾಡ್ತಾ ಇದ್ದೀಯಾ? ಒಂದು ಮನೆಯಲ್ಲಿ ನೀನು ಅತ್ತೆಯಾಗಿ ಇರುವವಳು, ನೀನು ಹಿರಿಯವಳಾಗಿ ನಿನ್ನ ಕಾರ್ಯವನ್ನು ನೀನು ನಿರ್ವಹಿಸಬೇಕಿತ್ತು. ನಿಮ್ಮ ಗಂಡಂದಿರ ಜಗಳವನ್ನು ಬೀದಿಗೆ ತಂದು ಈ ವಂಶದ ಮರ್ಯಾದೆಯನ್ನೇ ಗೌರವವನ್ನೇ ಹಾಳು ಮಾಡುತ್ತಾ ಇದ್ದೀರಲ್ಲ, ಇದು ನಿನಗೆ ಭೂಷಣ ಅಲ್ಲ. ನಿನಗೆ ಗರ್ವ ಉಂಟುಂತಾದ್ರೆ ಇಳಿಸ್ತೇನೆ. ಈಗ ಮನೆ ಒಳಗೆ ಮುಗಿದೋಗ್ತಿತ್ತು, ತಂದದ್ದು ನಿನ್ನ ತಂಗಿ, ಅನುಮಾನವೇ ಇಲ್ಲ. ಹೌದಾ? ಅದು ಹೇಗೆ ಮುಂದುವರಿಯುತ್ತದೆ ಎನ್ನುವುದನ್ನು ನಾನು ನೋಡುತ್ತೇನೆ. ಹೌದಾ? ತಂಗಿಯ ಪಕ್ಷಪಾತಿಯಾಗಿ ಬಂದಿಲ್ಲ ಇಲ್ಲಿವರೆಗೆ. ಎಲ್ಲ ಮುದುಕಿಯ ಗಂಡ ನಿನಗೆ ಸರಿಯಾದ ಶಾಸ್ತಿ ಮಾಡ್ತಾನೆ. ನೀನು ಬಹಳಷ್ಟು ಯೌವನವತಿಯ. ನೀನು ಮುದುಕಿ ನೋಡು ನಿನ್ನ ಬಲವ ನಿನ್ನ ರೂಢಿಯೊಳಗೆ ಬಿದ್ದು ಗಾಢ ಬಂದ ಬೇಕು ನಿನಗೆ ಮಾಡಿ ನೀನು ಭವನದ ಹೊಗೆ ನೋಡು ನಿನ್ನ ದರ್ಪ ಏನುಂಟು ಅನ್ನೋದನ್ನ ಇಳಿಸಿ
ಯಜ್ಞಸೇನೆ ಕೋಪವೇಕೆ ಮಾನವುಳ್ಳ ಸತಿಯರಿಗೆ ನಿಧಾನವಲ್ಲ ಜೋಕೆ ಮಾನವುಳ್ಳ ಸತಿಯರಿಗೆ ನಿಧಾನವಲ್ಲ ಜೋಕೆ ತಾನವೆಲ್ಲ ಮುರಿದೆ ನೀನೇನು ಅರಿಯದವಳೆ ನಮ್ಮೊಳ್ ವಿರೋಧ ಬರಿದೆ ನೀನೇನರಿಯದವಳೆ ನಮ್ಮೊಳ್ ಈ ವಿರೋಧ ಬರಿದೆ ಏನೇ ಭ್ರಮರ ಭಾಷೆ ಯಾಜ್ಞ ಸೇನೆ ಕೋಪವೇಕೆ ಕೋಪವೇಕೆ ತನಗೆ ಹುಟ್ಟುವ ಮಗಳು ಅರ್ಜುನನಿಗೆ ಹೆಂಡತಿಯಾಗಬೇಕು ಎನ್ನುವ ಭಾವದಿಂದ ಯಜ್ಞ ಮೂಲಕವಾಗಿಯೇ ನಿನ್ನನ್ನು ಪಡೆದನಂತೆ. ಹಾಗಾದ್ರೆ ನಿನ್ನ ಹುಟ್ಟಿನಿಂದಲೇ ನೀ ವಿಶೇಷತೆಯನ್ನು ಹೊಂದಿದವಳು. ನಾಮದಿಂದ ನೋಡುವುದಾದ್ರೆ ನಾ ಕೃಷ್ಣನಾದರೆ ನೀ ಕೃಷ್ಣೆ. ವರ್ಣದಲ್ಲಿಯೂ ನಮಗಿರುವಂತಹ ಸಾಮೀಪ್ಯತೆಯೇ ಹಾಗೆ. ನಾವು ಹೇಗಿರಬೇಕು? ಪುಂಡರಿಕ ನೇತ್ರರಾಗಿರಬೇಕು. ಕೇವಲ ಕಣ್ಣುಗಳು ಇರುವ ಕಾರಣಕ್ಕಾಗಿಯೇ ಅದನ್ನು ಸೌಂದರ್ಯ ಅಂತ ಹೇಳುವುದಲ್ಲ. ನಮ್ಮಲ್ಲಿರುವಂತಹ ವಿಕಸಿತವಾದ ಬದನದಲ್ಲಿರುವ ಕಣ್ಣುಗಳು ಸರ್ವರನ್ನು ಏಕದೃಷ್ಟಿಯಿಂದ ಕಾಣಬೇಕು ಎನ್ನುವುದು ಸತ್ಯವೇ ತಾನೆ. ಜನ್ಮಾಂತರದಲ್ಲಿ ನೀನಾಡಿದ ಮಾತು ಪತಿಂದೇಹಿ ಪತಿಂದೇಹಿ ಎನ್ನುವುದು ಹಾಗೆ 5 ಬಾರಿ ಕೇಳಿದ ಕಾಲಕ್ಕೆ ವರದಿಂದ ಪಡೆದಂತಹ ನೀನು ಈ ಜನ್ಮದಲ್ಲಿ 5ವರನ್ನು ಪತಿಯಾಗಿ ಹೊಂದುವಂತಹ ಸೌಭಾಗ್ಯ ನಿನಗೆ ಸಿಕ್ಕಿತು. ಹಾಗಾದ್ರೆ ನೀನು ಭ್ರಮರದ ಹಾಗೆ ವ್ಯವಹಾರ ಮಾಡುವುದಕ್ಕಿದ್ದವಳಲ್ಲ. ಭ್ರಮರವಾದರೂ ಸುಮದಿಂದ ಮಕರಂದವನ್ನು ಹೀರುವುದಕ್ಕೆ ಕಾರಣವಾಗಬಹುದಾದ ಸುಮದಂತೆ ಸೂರ್ಯಕಿರಣಕ್ಕೆ ಅರಳುವ ತಾವರೆಯ ತೆರದಲ್ಲಿ ನೀನು 5ವರನ್ನು ಕಾಣಬೇಕಾದವಳು. ಮನೆಯ ಮಗಳಾಗಿ ಮನೆಯ ಬಗೆಗಾಗಿ ಆಲೋಚಿಸಬೇಕಾದ ನೀನೇ ಕರದಲ್ಲಿ ಕೈದುಗಳನ್ನು ಹಿಡಿದು ಗಂಡನನ್ನಾದರೂ ಹೊಡೆದು ಬಡೆದು ಬಗ್ಗಿಸುತ್ತೇನೆ ಎನ್ನುವ ಭಾವದಿಂದ ವ್ಯವಹರಿಸುವುದು ಮಾನಧನರೆನಿಸಿದವರಿಗೆ ಸರಿಯಲ್ಲ. ಅದರಲ್ಲಿಯೂ ಮಾನವತಿಯಾದ ನೀನು ಹೀಗೆ ಮಾಡುವುದು ಸರಿಯಲ್ಲವೇ ಅಲ್ಲ ಅಂತ ನನಗೆ ಕಾಣುತ್ತದೆ. ಇನ್ನೊಂದು ವಿಚಾರವನ್ನು ನೀನು ಆಗ ಎತ್ತಿ ಆಡಿದವಳಿದ್ದೀಯ. ನೀನು ಯದು ಕುಲದಲ್ಲಿ ಹುಟ್ಟಿ ತನ್ಮೂಲಕವಾಗಿ ಕಳ್ಳತನದ ವ್ಯವಹಾರ ಮಾಡಿದವನು ಅಂತ ಆಲೋಚನೆ ಮಾಡಿ ನೋಡು. ನಿನ್ನ ಮೈಯ ಸೀರೆಯ ಸೆರಗಿನಲ್ಲಿ ಹಿಡಿದು ಎಳೆಯುವಂತ ದುಷ್ಟನನ್ನು ಏನು ಮಾಡುವುದಕ್ಕಾಗದೇ ಇದ್ದಾಗ ಹೇ ದಯಾನಿಧಿ ಅಂತ ನೀ ಕರೆದೆ ನನ್ನನ್ನು. ಆ ಹೊತ್ತಿಗೆ ಇದೇ ಕಳ್ಳ ಅಣ್ಣ ಅನ್ನುವ ಬಂದು ನಿನಗೆ ಸೀರೆಯನ್ನು ಕೊಟ್ಟದ್ದು. ದೂರ್ವಾಸರಿಂದ ಬರಬಹುದಾದ ಶಾಪವನ್ನು ದೂರೀಕರಿಸುವುದಕ್ಕಾಗಿ ಅಕ್ಷಯ ಪಾತ್ರೆ ಇಲ್ಲಾದರೂ ಉಳಿರಬಹುದಾದ ಒಂದಗುಲು ಅನ್ನವನ್ನು ಉಂಡು ತನ್ಮೂಲಕವಾಗಿ ಬರಬಹುದಾದ ಶಾಪವನ್ನು ದೂರೀಕರಿಸಿ ಕೊಟ್ಟವ ಇದೇ ಕಳ್ಳ ಅಣ್ಣನಲ್ವಾ? ಹಾಗಾದ್ರೆ ನಿನ್ನ ಒಳಿತಿನಲ್ಲಿ ನಾನಿದ್ದೇನೆ ಅಂತಾದ್ರೆ ಈ ಕಾಲಕ್ಕೆ ನೀ ಮಾಡುವ ಕೆಡುಕು ತಪ್ಪು ಅಂತ ಹೇಳುವುದಕ್ಕೆ ಬಂದ ಅಣ್ಣ ಅಂತ ತಿಳಿ ಮಾಡುವುದು ತರವಲ್ಲ. ನೀತಿಯಿಂದ ವ್ಯವಹಾರ ಮಾಡು. ಹೇಗೆ ಮಾಧವನೇ ಲಾಲಿಸು ಮಾಧವನೇ ಲಾಲಿಸು ವಿನೋದದಿ ಎನ್ನ ನುಡಿ ಈ ಧನಂಜಯನ ರಘೋದರನೊಳಿಂದು ಮಾಧವನೆ ಲಾಲಿಸು ವಿನೋದದಿಂಜನ್ಯ ನುಡಿ ಈ ಧನಂಜಯತ ರಘೋದರನೊಳಿಂದು ಈ ಧನಂಜಯತ ರಘೋದರನೊಳಿಂದು
ಜಗದೋಳಿಂದು ಕಾದಿದೋಲಿ ಜನರನ್ನು ಭೇದಿಸಿದರಿಂದ ಕಾದಿದೋಲಿ ಜನರನ್ನು ಭೇದಿಸಿದರಿಂದ ನಿನಗಾದುದೇ ಕೊರತೆ ಬೇಳೈದಯದಿಂದು ನಿನಗಾದುದೇ ಕೊರತೆ ಬೇಳೈದಯದಿಂದು ಹೆಂಡತಿಯನ್ನು ಎಲ್ಲಿಟ್ಟುಕೊಳ್ಬೇಕು ಅಂತ ನಿನ್ನನ್ನು ನೋಡಿ ಕೈಬೇಕಂತೆ. ಮಾಧವ ಹೇಳುವುದು ನೀನು ಒಂದು ಕಾಲಕ್ಕೆ ನಿನ್ನ ಸೀರೆಯನ್ನು ಸೆಳೆಯುವ ಸಂದರ್ಭಕ್ಕೆ ಮಾನವನ್ನು ಕಾದವ ನಾನು ಕಳ್ಳಕೃಷ್ಣ. ಅದರ ಜೊತೆಗೆ ನೀನು ಮಾಡಿದಂತಹ ಉಪಕಾರಗಳ ಸಾಲು. ಅಣ್ಣ ನೀನು ಆಡಿದ ಮಾತು ನನ್ನ ಅತ್ತೆಗೆ ನಮ್ಮ ಪ್ರಾಣ ಹಿ ಪಾಂಡವ ಎನ್ನುವುದಾಗಿ. ಹೌದಪ್ಪ. ಹೀಗ ಮನೆಯ ಮಾನವನ ಕಾಯಬೇಕಾದಂತಹ ಹೊಣೆಗಾರಿಕೆ ನನಗುಂಟು. ನನ್ನ ಅತ್ತೆ ಹೇಳಿದ್ದು ನನಗೆ. ಆದ್ರೆ ನನಗೆ ಮಾನ ಎಲ್ಲುಂಟು? ಎಲ್ಲಿ? ನನ್ನ ಮಾನ ನನ್ನದಲ್ಲ ನಿನ್ನದು ಅಂತ ನಿನ್ನ ಕೈಗೆ ಕೊಟ್ಟಿದ್ದೇನೆ ಆ ದಿವಸವೇ ನಾನು. ಹೌದಪ್ಪ. ಹಾಗಿದ್ರೆ ಈ ಮನೆಯ ಮಾನವನ ಕಾಯಬೇಕಾದಂತಹ ಅನಿವಾರ್ಯತೆ ನನಗೆ ಉಂಟೆ ಉಂಟು. ಮನೆಯ ಮಜ್ಜಿಗೆಯನ್ನ ಮರದಡಿಯಲ್ಲಿ ಕುಳಿದ್ರೆ ಏನಾಗ್ತದೆ? ಅರ್ಥ ಬೇರೆ ಬರ್ತದೆ. ಹೌದು. ಹಾಗೆ ನಿನ್ನ ತಂಗಿ ಸುಭದ್ರ ಮಾಡಿರುವಂತಹ ಕಾರ್ಯ ಇದು. ನಮ್ಮ ಮನೆಯೊಳಗೆ ಮುಗಿದು ಹೋಗ್ತಿತ್ತು. ನಿಮ್ಮ ಮನೆಯವರಿಗೆ ನಮ್ಮಲ್ಲಿ ಜಗಳ ಆಗಿದೆ ಅಂತ ಗೊತ್ತಾಗಬಾರ್ದಿತ್ತು. ಅದನ್ನು ಗೊತ್ತು ಮಾಡಿದವಳು ಅವಳು, ಬುದ್ಧಿ ಹೇಳಬೇಕಾದವಳಿಗೆ. ಇನ್ನು ನಾನು ನಿನಗೆ ಉಪಕರಿಸಿದ್ದೇನೆ, ಅದನ್ನು ಉಪಕಾರ ಅಂತ ಹೇಳುವುದಲ್ಲ. ನೀನು ನನಗೆ ಮಾಡಿದ್ದು ಉಪಕಾರ ಅನ್ನುವ ಭಾವನೆ ನಿನ್ನ ಮನಸ್ಸಿನಲ್ಲಿ ಇದ್ರೆ ನೀನು ಕರ್ತವ್ಯ ಅಂತ ಬಿಟ್ಟಿದ್ರೆ ನಾನು ಹೇಳುವುದಿಲ್ಲವಾಗಿತ್ತು. ನನ್ನ ಕರ್ತವ್ಯ ಅಂತ ಹೇಳ್ತಿದ್ದೆ. ಹಾಗಿದ್ರೆ ನಾನು ಉಪಕಾರ ಮಾಡಿದ್ದೇನೆ ನಿನಗೆ. ಹೇಳಿದಲ್ಲ 8 ದಿವಸದೊಳಗಾಗಿ ಮಗನಿಗೆ ಮದುವೆ ಮಾಡ್ತಿಲ್ಲ ಅಂತ ಆದ್ರೆ ಹೌದಾ ಬಿಟ್ಟು ಹೋಗ್ತೇನೆ ಅಂತ ಹೇಳಿದವ ನೀನು. ಮಧ್ಯರಾತ್ರಿಯ ಕಾಲದಲ್ಲಿ ತಂಗಿ ದ್ರೌಪದಿ ಎಲ್ಲಿದ್ದೀಯ ಅಂತ ಕರೆದವ ನೀನು. ನೀನೇ ಆಡಿದವಳು. ನಿನ್ನೊಳಗಾಗದಿರೆ ಎನ್ನೊಳಗಾಗುವುದೇ. ಹೌದು. ಹಾಗೆ ನಾನು ಹೇಳಿದ್ದೇನೆ ನನ್ನ ಕರುಣಾ ಕೃಪಾ ಕಟಾಕ್ಷ ನಿನಗೆ ಉಂಟು ಅಂತಾದ್ರೆ ನಿನಗೆ ಮಾಡುವುದಕ್ಕಾಗುತ್ತದೆ ಅಂತ. ಹಾಗಿದ್ರೆ ಮಾಡುವುದಲ್ಲ ನಿನ್ನ ಕರುಣಾ ಕಟಾಕ್ಷ ಅಂತ ಆದ್ಮೇಲೆ ಮತ್ತೆ ನಾ ತಪ್ಪು ಮಾಡುವುದೆಂತದ್ದು? ಹೌದಪ್ಪ. ಹಾಗೆ ಬಯಸಿದ್ರೆ ಹಾಗೆ ಆಗುವುದೆಲ್ಲವೂ ವಿಧಿಕೃತಿ ಅಂತ ನಾವು ಹೇಳಬಹುದು. ವಿಧಿಶ್ಚ ಬಲವಾನ್. ಅವ ಆಡುವ ಹಾಗೆ ನಡೆಯುವುದು. ಆದರೆ ಒಂದುಂಟು, ಏನು? ಹೆಣ್ಣಿಗಿದು ಸರಿಯೇ ಅಂತ. ಸರಿಯೇ. ಗಂಡನಿಗೆ ಹೊಡೆಯುವುದು. ಗಂಡನಿಗೆ ಹೊಡೆಯುವುದಿಲ್ಲ ಅಂತ ವ್ಯವಹಾರ ಇಲ್ಲವೇ ಇಲ್ಲ. ಅದು ಅಂತಃಪುರದೊಳಗಾದ್ರೆ ಸರಿ. ಸರಿ. ಇದು ಧಾರುಣಿಯನ್ನು ಸೇರಿ ಯುದ್ಧವನ್ನು ಮಾಡುವುದು ಅಲ್ಲೇ ಸರಿಪಡಿಸಿಕೊಳ್ಳಬಹುದಿತ್ತು. ಎಲ್ಲಿ? ಅಂತಃಪುರದಲ್ಲಿ. ಯಾಕೆ? ನಮ್ಮ ಮನೆ ವ್ಯವಹಾರ ಇದು. ಅಣ್ಣನಿಗೆ ತಮ್ಮ ಹೊಡೆಯಬಹುದೇ? ಆದ್ರೆ ನಿನಗೊಂದು ಉಂಟು. ಏನು? ಈಗ ಅಣ್ಣ ತಮ್ಮಂದಿರ ಹೊಡೆದಾಟ ಅನ್ನುವುದು ಗಂಡು ಮಕ್ಕಳ ವ್ಯವಹಾರ. ಈಗ ಅದನ್ನು ನಾ ಶಮನಗೊಳಿಸಲಿಲ್ವೋ? ಈ ಪೂರ್ವದಲ್ಲಿ ಬರ್ಲಿಲ್ವೋ? ಬಂದಿದೆ. ನನ್ನನ್ನು ಕರೆದಾಗ ಮಾಡ್ಲಿಲ್ವೋ ನಾನು? ಹಾಗಾದ್ರೆ ನಾ ಮಾಡುವುದಕ್ಕಿದ್ದೇನೆ. ಮತ್ತೆ ಹಿಂದಿರುಗಿ ಬರುವಾಗ ಪ್ರಾರಂಭ ಆದದ್ದು ಯುದ್ಧ ಜಗಳ. ಹೌದೌದು ಹೌದು ಹೌದು. ಹಾಗಾಗಿ ಇನ್ನು ಮತ್ತೆ ನಿನ್ನಲ್ಲಿ ಬರುವುದು ಬೇಡ, ನಾವೇ ಸುಧಾರಿಸಿಕೊಳ್ಳುವ ಅಂತ ನಾನು ನೋಡಿದ್ದು. ಅದ್ರ ಜೊತೆಗೆ ಭೀಮನನ್ನ ಕರೆದದ್ದು. ಹೌದಾ? ಗಂಡನ ಮಾತನ್ನು ಕೇಳಬೇಕಾದ ನನಗೆ ಕರ್ತವ್ಯ ಹೌದಲ್ಲ? ಹಾಗಿರುವಾಗ ಈಗ ನನಗೆ ಹೇಗಿದ್ದಾನೆ ಪಾರ್ಥ? ಈಗ ನಿನಗೆ ಗಂಡ ಪಾರ್ಥನೋ ಭೀಮನೋ ಅಂತ ವ್ಯತ್ಯಾಸ ಉಂಟೇನಾದ್ರು? ಬೇರೆ ಬೇರೆ ಅಂತ ಉಂಟು? ಈಗ ಭೀಮನೇ. ಹೌದಲ್ಲ? ಹೌದಪ್ಪ. ಆಗ ಭೀಮನಾದ್ರು ಪಡೆದವ ಅರ್ಜುನ ಅನ್ನುವುದು ಉಂಟಲ್ಲ? ಇರಬಹುದು. ಇದೆಲ್ಲ ಮಾತುಕತೆ ಬಂದೋಗಿದೆ ನಮ್ದು. ಅಯ್ಯೋ ನಾನು ಎಷ್ಟೆಲ್ಲ ಹೇಳಿದ್ದೇನೆ. ಆದ್ರೂ ಭೀಮ ಕೇಳಬೇಕಾದಲ್ಲ ಅದನ್ನು. ನೀನು ಮಾಡ್ಲೇಬೇಕಾದದ್ದು ಅದರದಿರು ಮೂಲಿ ಅಂತ ಹೇಳ್ದ. ಆ ಮಾತನ್ನು ಹೇಳಿಸ್ಕೊಂಡು ನನಗೆ ಸಹಿಸ್ಲಿಕ್ಕಾಗ್ಲಿಲ್ಲ. ಹಾಗಾಗಿ ಇಲ್ಲಿವರೆಗೆ ಬಂದದ್ದು. ಮತ್ತೆ ಹೇಳ್ತೇನೆ, ಯಾವಾಗ್ಲೂ ಗಂಡನ ಮನೆಯ ಜಗಳ ತವರ ಮನೆಗೆ ಹೋದ್ರೆ ಏನಾಗ್ತದೆ? ಅದು ಬೀದಿಗೆ ಬರ್ತದೆ. ಅದಕ್ಕೆ ತವರ ಮನೆಯವರು ಬರುವವರು ಯೋಚನೆ ಮಾಡಬೇಕು. ಅವ್ರ ಮನೆ ವ್ಯವಹಾರ ಅವ್ರು ಸುಧಾರಿಸ್ಕೊಳ್ತಾರೆ, ನಾವು ಹೋಗುದು ಬೇಡ ಅಂತ ಯೋಚನೆ ಮಾಡ್ಬೇಕಾಗಿತ್ತು. ವಿಷಯ ಕೊಟ್ಟವರು ದೊಡ್ಡವರು ಅಂತಾದ್ರೆ ಕೇಳದೆವು ಇರುವುದಕ್ಕೂ ಆಗುವುದಿಲ್ಲ ನೋಡು. ಹೌದಾ? ಹಾಗಿದ್ರೆ ದೊಡ್ಡವರನ್ನೇ ವಿಚಾರಿಸಬಹುದಿತ್ತಲ್ಲ. ದೊಡ್ಡವರನ್ನೇ ಕೇಳುವಾಗ ಗೊತ್ತಾಗಿದೆ ಇಲ್ಲೊಂದು ದಡ್ಡತನದ ವ್ಯವಹಾರ ಆಗಿದೆ ಅಂತ. ಹೌದಾ? ಹಾಗಂತ ವ್ಯವಹಾರದಲ್ಲಿ ನಾವು ಸೋಲಪ್ಪುಕೊಳ್ಳುವುದಿಲ್ಲ. ಯಾಕೆ? ಇಲ್ಲಿವರೆಗೆ ನಾವು ಮಾಡಿದ್ದು ಸರಿ ಅನ್ನುವಂತ ವಿಶ್ವಾಸ ನಮಗುಂಟು. ಇಲ್ಲಿವರೆಗೆ ನಾವು ಮಾಡಿದ್ದು ಸರಿಯೇ ಈ ವ್ಯವಹಾರದಲ್ಲಿ. ಹಾಗಾಗಿ ನಾನು ಹೇಳ್ತೇನೆ, ತಂಗಿಯ ಪಕ್ಷವನ್ನಂತೂ ಬಂದ್ರೆ ಹೇಳಿದ್ನಲ್ಲ, ಅಷ್ಟು ಸುಲಭದಲ್ಲಿ ಬಿಡ್ಲಿಕ್ಕಿಲ್ಲ. ಬೆಣ್ಣೆ ಕತ್ತ ಹಾಗಲ್ಲ. ಹೌದೇ ಹೌದು. ಹಾಗೆನ್ನು ಮಾನವ ವ್ಯವಹಾರದಿಂದ ನೋಡಿದ್ರೆ ನನ್ನ ಮನೆಯ ಮಗಳಿಗೆ ತೊಂದರೆಯನ್ನು ನೀ ಕೊಡ್ತೀ ಅಂತಾದ್ರೆ ಕಾಮಪಿತನಾಗಿ ವ್ಯವಹಾರ ಮಾಡುವುದಕ್ಕೆ ಬರ್ತದೆ. ದಮನ ಮಾಡಬಹುದಾದ ಮುರಹರನ ಮಿತ್ರನಾಗಿ ವ್ಯವಹಾರ ಮಾಡುವುದಕ್ಕೆ ಬರ್ತದೆ.
ಯಾರು ಬರ್ತಾರೆ ನೋಡಿ. ಭಾಷಂಕರ ಪರಮೇಶ ದಿಗಂಬರ ಕ್ಲೇಶ ವಿನಾಶ ಸುರೇಶ ನಮಿತ ಜಗದೀಶ ಪಿನ ಮಹೇಶ ತ್ರಿಯಕ್ಷ ಗಿರೀಶ ಭಯಂಕರ ದೋಷ ವಿದೂರ ಭಾಷಂಕರ. ಸರ್ವಮಂಗಲ ಕಾರಣೇ ಸದಾಶಿವನೇ, ಮೃತ್ಯುಂಜಯನೇ ಸಾಂಬಶಿವನೇ, ಇದೋ ನಿನ್ನ ಮಿತ್ರನಿಗೆ ಒದಗಿದಂತಹ ದುರ್ಗತಿಯನ್ನು ದೂರೀಕರಿಸುವುದಕ್ಕಾಗಿ ಕಾತ್ಯಾಗಿನಿಯ ನಡುಗಡುತ್ತಾ ಗುಹಗಳ ಬದಲಾದ ಪ್ರಕೃತಿಯಂತೆ ಯಾಕೆ ಸ್ತುತಿಸಿದೆ ಬೇಗ ಹೇಳು. ಕಾರಣ ಉಂಟು. ನೋಡಿದ್ಯಾ ಈ ಧಾರುಣಿಯನ್ನು? ಈಗೀಗ ಯುದ್ಧದಲ್ಲಿ ಹೆಣ್ಣು ಮಕ್ಕಳು ಪಾಲ್ಗೊಳ್ಳುವುದಕ್ಕೆ ಆರಂಭ ಮಾಡಿದ್ದಾರೆ. ದ್ರೌಪದಿ ಹಾಗೂ ಸುಭದ್ರೆಯಲ್ಲಿ ಕಾಳಗಕ್ಕೆ ಕಾರಣವಾಗಬಹುದಾದ ಕುರುಕುಲ ಮಲ್ಲನ್ ಯಾರು ಎನ್ನುವ ಪ್ರಶ್ನೆ. ಭಾರತಾಹವ ಮಲ್ಲನನ್ನು ಹುಡುಕುವುದಕ್ಕೆ ಹೊರಟದಲ್ಲಿ ಈಗ ಹೆಣ್ಣು ಮಕ್ಕಳು ಹೊಡೆದಾಡ್ತಾ ಇದ್ದಾರೆ. ನನ್ನ ತಂಗಿ ಬಿದ್ದದಕ್ಕೆ ನಾ ಬಂದೆ, ಆದ್ರೆ ದ್ರೌಪದಿಯಲ್ಲಿ ಸೋತೆ ಸ್ವಾಮಿ. ನೀನು ಸೋತ್ಯ? ಹೌದು, ನಾನು ಗೆಲ್ತೇನೆ ಧೈರ್ಯದಲ್ಲಿ. ಕೃಷ್ಣನಿಗೆ ಅಪಮಾನವಾಗಿದೆ. ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ, ನಾನು ಹೋಗುತ್ತೇನೆ.
ಹಲ ಬಲರೇ ನಾರಿ ದ್ರುಪದ ಕುಮಾರಿ ಹತ್ಯದ ಗೋಳು ಕೊಟ್ಟುವುದಿರು ಧರಣಿಯಳು ವಿಕಾರಿ ಕೈಗೊಂದು ಆಯುಧ ಸಿಕ್ಕಿದ್ರೆ ಸಿಕ್ಕಿದವರಿಗೆ ಬಡಿಯುತ್ಯ ನಿನಗೆ ನಾನು ಬಡಿಯುತ್ತೇನೆ. ಬಡಿಯುವುದಾ? ನೋಡೋಣ ಯಾರಿಗೆ ಯಾರು ಬಡಿತಾರೆ ಅಂತ. ಆಯುಧ ಹೇಳ್ತೀನಿ ನೀನು, ಆಯುಧ ಸಿಕ್ಕಿದ್ರೆ ಬಡಿತೀಯ ಅಂತ. ನಿನ್ನ ಕೈ ಏನೂ ಇಲ್ಲ, ನೋಡ್ತೇನೆ ಎಂತ ಬಡಿತೀನಿ. ಹೆಂಗಸರಿಗೆ ಹೆಂಗಸರನ್ನೇ ಹೊಡಿಸಬೇಕು. ಸರ್ವಾಣಿ ರಮಣ ಪವಿತ್ರವಾದ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ. ಕರಿಬೇಕಿದೇನೋ ಘನವಾದ ಕಾರ್ಯ ಬೇಕು ತಾನೆ. ಗುರುದಾರಿಣಿಗೆ ನಾನು ಬಂದಂತಹ ವಿಷಯ ನಿನಗೂ ಗೊತ್ತು. ಖಂಡಿತವಾಗಿ ನನಗಾದಂತಹ ಅವಮಾನವನ್ನು ತೀರಿಸುವುದಕ್ಕಾಗಿ ದ್ರೌಪದಿಯೊಂದಿಗೆ ನಾನು ಯುದ್ಧಕ್ಕೆ ಬಂದೆ ಅಂತ ಆದ್ರೆ ನನಗೂ ಸೋಲಾಗಿ ಹೋಯಿತು. ದ್ರೌಪದಿಯನ್ನು ಸೋಲಿಸುವುದಕ್ಕೆ ನೀನೇ ಸರ್ವಸಮರ್ಥಳೆಂಬುದಾಗಿ ಭಾವಿಸಿದ್ದೆ. ಯುದ್ಧವನ್ನು ಮುಂದುವರಿಸಿ. ದ್ರೌಪದಿ ಪ್ರಭುದಲ್ಲಿ ಸಲ್ಲಿಸಿದಂತೆಲ್ಲಿದು ನಿನ್ನ ಪಲ್ಲವಿಗೆಯನ್ನು ಸಲ್ಲದು. ದ್ರೌಪದಿ ನಿಲ್ಲಲ್ಲಿ ನಿಂತ್ಕೊಂಡಿದ್ದೇನೆ. ಸಾಕು ಅಂತ ಇನ್ನು ಸಾಕು ನನಗೆ ಈಗಲ್ಲ, ಯಾವಾಗ ಅಲ್ಲ ಸರಿಯಾಗಿ ನೋಡಿದೆಯಾ? ರಣಕ್ಷೇತ್ರ ಸರಿಯಾಗಿ ನೋಡಿದೆ ಎಂದಾದ್ರೆ ಯಾರಿದ್ದಾರೆ
ಹೌದು. ಯಾರಿಗಾಗಿ ಬೇಕಿದೆಲ್ಲ? ನಾವು ಎಲ್ಲ ಮಾಡಿದ್ದು ಪ್ರಥಮವಾಗಿ ಪ್ರಾರಂಭ ಮಾಡಿದ್ರಲ್ಲ ಅವರೇ ಇಷ್ಟೆಲ್ಲ ಮಾಡಿದ್ರು. ಆದ್ರೂ ಅದು ಅಲ್ಲದೆ ಹೋದ್ರು ಒಂದ್ ಸ್ವಲ್ಪನಾದ್ರೂ ಉಳಿತಿದ್ರು. ನಾನು ಭಾವಿಸಿಕೊಂಡಿದ್ದೆ ಆದಷ್ಟು ಬೇಗ ಪ್ರಕರಣ ನೀನು ಮುಗಿಸ್ತಿ ಎನ್ನುವ ಹಾಗೆ. ನೀನು ಮುಗಿಸುವ ಲಕ್ಷಣವೇ ಕಾಣುವುದು. ಎಂತ ಮುಗಿಸುವುದಪ್ಪ? ಹೌದಾ? ಅದಕ್ಕಾಗಿ ನಾನು ಬಂದಿದ್ದೇನೆ ಮುಗಿಸ್ಲಿಕ್ಕೆ. ಹಾಕಿದ್ರೆ ಮುಗಿಸುದೇ. ಚಂಡಿ ರೂಪವನ್ನು ಧರಿಸಿ ಸರಿ, ಈಕೆ ಸಮರನ್ನು ಮಾಡಬೇಕು. ಹೌದು, ಈ ರೂಪದಿಂದಲ್ಲ, ಕಾಳಿಯಾಗಿ ಬರ್ತೇನೆ ನೋಡುವ. ಚಂಡಿಕಾಳಿಯರೇ, ಇಷ್ಟೂ ಆಗುತ್ತದೆ ಅಂತ ನಾನು ಭಾವಿಸಿರ್ಲಿಲ್ಲ. ಆದರೆ ಇದು ಯಾಕಾಯಿತು ಎನ್ನುವುದರ ತತ್ವಾದರ್ಶ ನನಗೆ ತಿಳಿದಿದೆ. ನೀವಿಬ್ಬರೂ ನಿಮ್ಮ ನಿಮ್ಮ ಮೂಲ ಸ್ವರೂಪವೇನೋ ಅದನ್ನು ಸೇರಿಕೊಳ್ಳಿ. ಯಾಕೆ ಹೀಗಾಯಿತು ಎನ್ನುವುದಕ್ಕೆ ತಾತ್ವಿಕವಾದ ಉತ್ತರ ಸಿಕ್ಕಿಯೇ ಸಿಗ್ತದೆ. ನಮ್ಮದೇ ಉದಾಹರಣೆಯನ್ನು ತಕ್ಕೊಂಡರೆ ನರ ಹಾಗೂ ನಾರಾಯಣ ಅನ್ನುವುದು ಏನು? ಅದು ಏಕಸತ್ವ ಎರಡಾದದ್ದು. ನರಂ ನಾರಾಯಣಂ ಚೈವ ಸತ್ವಂ ಏಕೋ ದ್ವಿಧಾಕೃತ್. ಹಾಗಾದ್ರೆ ಒಂದು ಸತ್ವ ಎರಡಾಗಿ ಭೂಮಿಯಲ್ಲಿ ಇಳಿದು ಹರಿಯ ಧರ್ಮವನ್ನು ಉದ್ಧರಿಸಿದೆವು. ಅದೇ ರೀತಿಯಾಗಿ ದ್ರೌಪದಿಯೂ ಹಾಗೆ ಶಿವಾಂಶ ಸಂಭೂತೆಯೂ ಹೌದು. ಅವಳೊಳಗಿರಬಹುದಾದ ಯಾವ ಶಕ್ತಿ ಉಂಟೋ ಆ ಶಕ್ತಿ ಚಂಡಿಕೆಯನ್ನು ಹೊರತೆಗೆದು ಕಾಳಿದೇವಿ ಎನ್ನುವಂತಹ ಮುಖಾಮುಖಿಯಾಗುವುದರ ಮೂಲಕವಾಗಿ ಸುದೀರ್ಘವಾದ ಇಲ್ಲಿ ಆಡಳಿತವನ್ನು ಕೊನೆಗೊಳಿಸುವುದು ನನ್ನ ಉದ್ದೇಶವೇ ಆಗಿತ್ತು. ಇನ್ನೊಂದು ವಿಭಾಗದಿಂದ ನೋಡಿದ್ರೆ ಗುರುಕುಲ ಮಲ್ಲ ಅಥವಾ ಈ ಭಾರತಾಹವ ಮಲ್ಲ ಯಾರು ಎನ್ನುವುದಕ್ಕೆ ಉತ್ತರವು ಇಲ್ಲಿಯೇ ಸಿಗ್ತದೆ. ಅಂದೊಮ್ಮೆ ಬಬ್ರುಬಾಹುವೇ ಆಡಿದ್ದಾನೆ, ಚಕ್ರವೊಂದು ತಿರುಗುತ್ತಾ ಉಂಟು, ಚಂಡಿಕೆಯನ್ನು ಅವಳು ರಕ್ತಪಾನ ಮಾಡುತ್ತಾ ಇದ್ದಾಳೆ. ಹಾಗಾದ್ರೆ ಯುದ್ಧವನ್ನು ಬಯಸಿದ್ದು ನಾವೇ, ಮುಗಿಸಿದ್ದು ನಾವೇ, ಧರ್ಮವನ್ನು ಉದ್ಧರಿಸುವುದೇ ಇದರ ಉದ್ದೇಶ. ಒಟ್ಟಿನಲ್ಲಿ ಇದು ಶಿವಾಂಶ ಹಾಗೂ ಹರಿಯ ಅಂಶದ ಕೂಡಾಟ ಎನ್ನುವುದಕ್ಕೆ ಮಂಗಲವಾಗಿದೆ. ನಾಯಕ ರಾಜೀವ ಲೋಚನ ರಮಣನೆ ಬೆಳಗಾಯಿತೇಳೆನ್ನುತ್ತ ಅಂಗನೆಲ ಗೋವಿಂದ ಪತಿಯನ್ನೆಪ್ಪಿಸಿದಳು. ಶೃಂಗಾರದ ನಿದ್ರೆ ಸಾಕೆನ್ನುತ್ತ ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಲ್ಲುವುದು. ಅಕ್ಷಿಯ ತೆರೆದೀಗ ವೀಕ್ಷಿಸೆಂದು ಪಕ್ಷಿ ಜಾತಿಗಳೆಲ್ಲ ಗುಟ್ಟುತ್ತಾರೆ. ಸೂಕ್ಷ್ಮದಿಂದಲೇ ನಿನ್ನ ರಂಗನಾಯಕ ರಾಜೀವ ಲೋಚನ ರಮಣನಿ ಬೆಳಗಾಗಿ ತೇಳೆನ್ನುತ್ತ ನಿದ್ರೆ ಸಾಕೆನ್ನುತ್ತ ಬೇಗ ಏಳೆನ್ನುತ್ತ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟವೇಣು ನಾಗರೇನ ಮನ್ನಮೋ ನಾರಾಯಣ ತೇನ ಮನ್ನಮೋ ಓ ನಾರಾಯಣ ಮನ್ನಮೋ ತಾತಾಗೃತ್ಯ ತಿರುಗಡತಂ 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 ಕುದಿಕ್ಕು ತಗದ ದಿನ್ನದ ದಿಗಿಡ ತೊಂದೊಂ ದಿನ ತೊಂ 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 ಮಂಗಳ ಜಯ ಜಯ ರಾಮಚಂದ್ರನಿಗೆ ಮಂಗಳದ ಶರದನಂದನಗೆ ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿ
ಶಶಿ ಆಂಜನೇಯಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.